ಸ್ವಾಗತ ವೀಕ್ಷಕರೇ. ಈ ಹೊತ್ತಿನ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಈ ದಿನದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಹರಿಸಲಿಕ್ಕಾಗಿ ನಾನು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿ ಇಬ್ಬರಿದ್ದಾರೆ. ಬಹಳ ಮುಖ್ಯವಾಗಿ ನಾನು ವಿಚಾರವನ್ನು ಮುಂದಿಡಬೇಕು. ಮರಳುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಗೊಂದಲಗಳು ಉಂಟಾಗಿರುವಂಥದ್ದು ಇಡೀ ಕರಾವಳಿ ಜಿಲ್ಲೆಗಳಲ್ಲಿ. ಉಡುಪಿ ಜಿಲ್ಲೆಯಲ್ಲಂತೂ ಕಳೆದ 1.5 ವರ್ಷಗಳಿಂದ ಸಮಸ್ಯೆ. ಮರಳು ಸಿಗ್ತಾ ಇಲ್ಲ. ಅಲ್ಲಿ ಜನ ಮನವಿ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಮಿನಿಸ್ಟ್ರು ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಕೂಡ ಮನವಿ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಜೂನ್ ತಿಂಗಳಿನಿಂದ ಮರಳುಗಾರಿಕೆಯನ್ನು ಮಳೆಗಾಲದ ನೆಪದಲ್ಲಿ ನಿಲ್ಲಿಸಲಾಗಿದೆ. ಆದರೆ ಇನ್ನೂ ಕೂಡ ಆರಂಭಗೊಂಡಿಲ್ಲ. ಯಾವತ್ತೂ ಆರಂಭಗೊಳ್ಳಬೇಕಾಗಿತ್ತು. ಹೀಗಾಗಿ ಎರಡೂ ಕಡೆಗಳಲ್ಲೂ ಕೂಡ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಿಂದ ಹಿಡಿದು ಅದನ್ನು ನೆಚ್ಚಿಕೊಂಡಿರುವಂತಹ ಎಲ್ಲರಿಗೂ ಕೂಡ ಬಹಳ ದೊಡ್ಡ ತೊಂದರೆಗಳಾಗಿವೆ. ಇದು ಗೊತ್ತಿದ್ರೂ ಕೂಡ ಸಂಬಂಧಪಟ್ಟ ಇಲಾಖೆ ಇದು ಯಾಕೆ ಇದ್ರ ಬಗ್ಗೆ ತಗಾದೆ ಎತ್ತೇ ಇಲ್ಲ, ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು. ಆಯ್ತು, ಸಂಬಂಧಪಟ್ಟಂತ ಇಲಾಖೆಯವರನ್ನ ಭೇಟಿಯಾದಾಗ 1 ವಾರ ಬಿಟ್ಟು ಅಥವಾ 2 ವಾರ ಬಿಟ್ಟು ಅಂತ ಹೇಳಿದ್ರು ಕೂಡ ತಿಂಗಳು ಗಟ್ಟಲೆ ಕಳೆದ್ರೂ ಕೂಡ ಯಾವುದೇ ರೀತಿಯಲ್ಲಿ ಮರಳುಗಾರಿಕೆಗೆ ಅವಕಾಶ ಕೊಡದೇ ಇರುವುದು ಕಾನೂನಾತ್ಮಕವಾಗಿ. ಇನ್ನು ಅಕ್ರಮ ಮರಳುಗಾರಿಕೆ ಏನಿದೆ ಅದನ್ನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುವಂಥದ್ದು ಅದನ್ನು ಮಾಡ್ತಾ ಇದ್ದಾರೆ, ಅದು ಮಾಡಬೇಕಾಗಿದೆ. ಆದರೆ ಏನು ಸಕ್ರಮವಾದಂಥ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಮರಳುಗಾರಿಕೆ ನಡೀತಾ ಇದೆ ಅದನ್ನೂ ಕೂಡ ಮಾಡ್ಲಿಕ್ಕೆ ಹೊರಡ್ತಾ ಇಲ್ಲ ಅಂದ್ರೆ ಇದರ ಹಿಂದೆ ಇರುವಂತಹ ಹುನ್ನಾರಗಳು ಏನು, ನಾವು ಯಾರನ್ನು ನಂಬಬೇಕು, ನಾವು ಯಾರ ಹತ್ರ ಹೋಗ್ಬೇಕು ಅಂತ ಇವತ್ತು ದುಂಬಾಲು ಬೀಳ್ತಾ ಇದೆ ಇಡೀ ಕನ್ಸ್ಟ್ರಕ್ಷನ್ ವಲಯವನ್ನು ನೆಚ್ಚಿಕೊಂಡಿರುವಂತಹ ಎಲ್ಲರೂ ಕೂಡ. ಹಾಗಾಗಿ ನಾನು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯ ವಿಷ್ಣು ಮಯ್ಯ ಅವರು ಇದ್ದಾರೆ. ACCI ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರಿಂಗ್ ನ ರಾಷ್ಟ್ರೀಯ ಉಪಾಧ್ಯಕ್ಷರು ಇದ್ದಾರೆ. ಅದೇ ರೀತಿಯಲ್ಲಿ ಪುರುಷೋತ್ತಮ್ ಕೊಠಾರಿ ಅವರು ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಮಂಗಳೂರು ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇಬ್ಬರು ಅತಿಥಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಿಜಯ ವಿಷ್ಣು ಮಯ್ಯ ಅವರೇ, ಏನಿದು ಸಮಸ್ಯೆ ಸರ್? ಆಕ್ಚುಲಿ ಜೂನ್ ತಿಂಗಳಲ್ಲಿ ಮರಳುಗಾರಿಕೆ ಮಳೆಗಾಲದ ನೆಪದಲ್ಲಿ ಅವರು ನಿಲ್ಲಿಸ್ತಾರೆ, ಮತ್ತೆ ಅವರು ಆರಂಭ ಮಾಡಬೇಕಿತ್ತು. ಯಾವಾಗ ಆರಂಭ ಮಾಡಬೇಕಿತ್ತು ಅವರು? ಇದೀಗ ಏನಾಗಿದೆ ಅಂತ ಹೇಳಿದ್ರೆ, ಈ ಮರಳು ನೀತಿ ದೊಡ್ಡ ಮಾಫಿಯಾ ಅಂತ ಹೇಳುದು ಇಡೀ ದೇಶದಲ್ಲಿ ಇರುವಂತ ಅತಿ ದೊಡ್ಡ ಮಾಫಿಯಾ ಹೇಳಿದ್ರೆ ಮರಳು ಮಾಫಿಯಾ. ಅದನ್ನು ಯಾರಿಗೆ ಇವತ್ತಿಗೂ ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಅದು ಕೊಲ್ಲುವಂಥದ್ದು, ಆಫೀಸರ್ಸ್ ಅಗತ್ಯ ಇಲ್ಲ ಅಥವಾ ಭ್ರಷ್ಟಾಚಾರ ನಡೆಯುವಂಥದ್ದು ವಿಷಯಗಳಾಗ್ತಾ ಇರುವಂತದ್ದು ಇದು ಗೊತ್ತಿರೋ ವಿಷಯಗಳೇ. ಇದನ್ನು ಕಡಿವಾಣ ಹಾಕ್ಲಿಕ್ಕೆ ಮರಳು ನೀತಿ ತಂದಾಗ ಇಡೀ ಕರ್ನಾಟಕದಲ್ಲಿ ಇದು ಮಾಡಿದಾಗ ನಮ್ಮ 3 ಜಿಲ್ಲೆಗಳಿಗೆ ಅದಕ್ಕೆ ವಿನಾಯಿತಿ ಇತ್ತು. ಯಾವುದು? ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಕಾರವಾರಕ್ಕೆ. ಯಾಕೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ಮುಳುಗಿ ದೋಣಿಯಲ್ಲಿ ಅಲ್ಲಿ ಹೋಗಿಬಿಟ್ಟು ಮುಳುಗಿ ಅಲ್ಲಿಂದ ಹೊಯ್ಗೆ ತಕೊಂಡು ಬಂದುಬಿಟ್ಟು ಇದು ಮಾಡುವಂತ ಹೊಟ್ಟೆಪಾಡಿಗೆ ಮಾಡುವಂತ ಇತಿಹಾಸ ಇದ್ದ ಕಾರಣ ಇಂಥದ್ದೊಂದು ವಿಷಯಗಳಿತ್ತು, ಅದು ನಡೀತಾ ಇತ್ತು. ಈ CRZ ನಾನ್ CRZ ಅಲ್ಲಿ ಮೊದಲು ಬೇರೆ ಕಡೆ ಎಲ್ಲ ದಿಬ್ಬವನ್ನು ಅಲ್ಲಿ ಎಲ್ಲೆಲ್ಲಿ ದಿಬ್ಬವನ್ನು ಹುಡುಕಿ ಇಡ್ತಿದ್ರು, ಅದನ್ನು ಇದು ಮಾಡಿಬಿಟ್ಟು ಅದಕ್ಕೆ ಟೆಂಡರ್ ಕರೆಯುವುದು, ಅದನ್ನು ಯಾರಾದ್ರೊಬ್ರು ಬಂದು ತಗೊಂಡೋಗಿಬಿಟ್ಟು ಅಲ್ಲಿ PWD ಯಾರ್ಡಿಗೆ ಹಾಕೋದು, PWD ಅದನ್ನು ಮಾರುವಂಥದ್ದು ಅಂತ ತಿಳ್ಕೊಂಡು ಇದು ನಡೀತಾ ಇದ್ದಾಗ ಈ ಕೆಲವು ಬೇರೆ ಊರಿನ ಅಧಿಕಾರಿಗಳು ಇಲ್ಲಿ ಬಂದು ಇಲ್ಲಿಯ ವಿಷಯವನ್ನು, ಇಲ್ಲಿಯ ಚರಿತ್ರೆ ಅಂತ ತಿಳ್ಕೊಳ್ಳದೆ ನಮ್ಮನ್ನು ಇದರಿಂದ ಹೀಯಾಳಿಸಿ ನಮ್ಮನ್ನು ಏನಾದ್ರೂ ಹೆರಾಸ್ಮೆಂಟ್ ಮಾಡಲೇಬೇಕು ಅಂತ ಹೇಳಿಕೊಂಡು ಈ ವಿಷಯದಿಂದ ಕೆಲವು ಮಾಡಿಕೊಂಡು ಬಂದಂತ ವಿಷಯಗಳಿದ್ದು ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಇದು ಅತಿ ದೊಡ್ಡ ವೈಫಲ್ಯವನ್ನು ನಾವು ಅನುಭವಿಸಿದ್ದೇವೆ. ಏನಾಯ್ತು ಲಾಸ್ಟಿಗೆ ನಮಗೆ ವಿಷಯವೇ ಗೊತ್ತಿಲ್ಲದಿರುವಾಗ ಯಾವಾಗ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಅದು ಸಮಗ್ರ ಮರಳು ನೀತಿ ಇಲ್ಲಿಗೆ ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಏಕರೂಪಿ ಮರಳು ನೀತಿ ಇಲ್ಲಿಗೆ ಸಹ ಬಂತು, ಅದ್ರ ಹಿಂದೆ ಕೊಡದೆ. ಅದಕ್ಕೆ ಮಂತ್ರಿಗಳಾಗ್ಲಿ, ಇಲ್ಲಿಯ ಸಚಿವರಾಗ್ಲಿ, ಇಲ್ಲಿಯ ಇದಾಗ್ಲಿ ಯಾರು ಯಾವ ರೀತಿಯ ಏನು ಅಬ್ಜೆಕ್ಷನ್ ಇಲ್ಲ, ಏನೂ ಇಲ್ಲ, ಮಾಡಿಕೊಂಡು ಹೋದೆ. 100 ಪರ್ಮಿಟ್ ಕೊಡುವಂತಹ ಜಾಗದಲ್ಲಿ ಅತ್ಯಂತ ಖೇದಕರ ವಿಚಾರ ಹೇಳಿದ್ರೆ 500 ಪರ್ಮಿಟ್ ಕೊಟ್ಟಿದ್ದಾರೆ. ಪರ್ಮಿಟೇ ಕೊಟ್ಟಿದ್ದಾರೆ. ಯಾರು? ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆಯವರು ಕೊಟ್ಟಿದ್ದಾರೆ. ಅದಕ್ಕೆ ರಾಜಕೀಯ ಕುಮ್ಮಕ್ಕು ಇತ್ತ ಇಲ್ಲ, ಅದು ನನ್ನ ಹತ್ರ ಪುರಾವೆ ಇಲ್ಲ. ಆದ್ರೆ ರಾಜಕೀಯ ಸ್ವಲ್ಪ ಆಶೀರ್ವಾದ ಇದ್ದಂಥದ್ದು ಖಂಡಿತ. ಯಾವ ಪಕ್ಷ ಅಂತ ನಾನು ಮಾತಾಡ್ತಾ ಇಲ್ಲ, ಯಾಕಂದ್ರೆ ರಾಜಕೀಯವಾಗಿ ಇದು ಅತಿ ದೊಡ್ಡ ವೈಫಲ್ಯ. ಇದು 500 ಇದ್ದದ್ದು ಆ ಒಂದೊಂದು ಪರ್ಮಿಟ್ ನಲ್ಲಿ 4 ಜನ ಕಡಿಮೆ ಮಟ್ಟದಲ್ಲಿ, ಕಡಿಮೆ ಮಿನಿಮಮ್ ಅದರ ಬಗ್ಗೆ ಅವ್ಯವಹಾರ ನಡೀತಾ ಇತ್ತು. 2000 ಜನಗಳು ಇದರಿಂದಾಗಿ ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಇದು ಮಾಡಿಕೊಂಡು ಹೋದ್ರು. ಎಲ್ಲಿಗೆ ಹೋಯ್ತು? ಬೆಂಗಳೂರಿಗೆ, ಕೇರಳಕ್ಕೆ, ಬೇರೆ ಕಡೆ ಹೋದಂಥದ್ದು. ಆ ದುಡ್ಡಿನ ರುಚಿ ಸಿಕ್ಕಿತ್ತು ನೋಡಿ, ಅಲ್ಲಿ ಗುಂಡಗಿರಿ ಸ್ಟಾರ್ಟ್ ಆಯ್ತು. ನಮ್ಮ ಕೈಯಿಂದ, ನಮ್ಮ ಕಣ್ಣೆದುರಿರುವ, ನಾವು ಏನು ಆಸ್ತಿಯಿಂದ ನಾವು ನೋಡ್ಕೊಂಡಿದ್ದೇವೆ ಅದು ನಮ್ಮ ಕಣ್ಣೆದುರಿಗೆ ಕನ್ನಡೊಳಗಿನ ಗಂಟಾಗಿಯೇ ಬಾಕಿಯಾಗಿತ್ತು ಇವತ್ತಿನವರೆಗೆ. ಅದರ ನಂತರ ಜಿಲ್ಲಾಡಳಿತ ಬಂದಂತ ಜಿಲ್ಲಾಧಿಕಾರಿ ಧೈರ್ಯವಾಗಿ ಅವರು ಹೇಳಿದ್ದಾರೆ, ಇದನ್ನು ನಾನು ಮುಟ್ಲಿಕ್ಕೆ ಹೋಗುದಲ್ಲಿ, ಇದನ್ನು ಮುಟ್ಲಿಕ್ಕೆ ಹೋದ್ರೆ ಇದರಲ್ಲಿ ಎಷ್ಟೆಲ್ಲ ಅವ್ಯವಹಾರ ಆಗಿದೆ ಅಂತ. ಇದು ನಾನಿದ್ದ ಮೀಟಿಂಗ್ ಅಲ್ಲಿ, ಎಷ್ಟು ಅವ್ಯವಹಾರ ಇಲ್ಲಿ ಆಗಿದೆ ಅಂತ ಹೇಳಿದ್ರೆ
ಈ ರೀತಿಯ ಒಂದು ಮಾಡ್ಲಿಕ್ಕೆ ಸಾಧ್ಯ ಇದ್ದು ಅದನ್ನು ಬಚಾವಾಗಿ ಕೂತಿಯಾರಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತದೆ. ನಾನು ಇದನ್ನು ಮುಟ್ಲಿಕ್ಕೆ ಹೋಗುದಿಲ್ಲ ಅಂತ. ಈ ಸಲದ ಜಿಲ್ಲಾಧಿಕಾರಿ ಅವರ ಕಾರ್ಯತತ್ಪರತೆ ಬಗ್ಗೆ ನಾನು ಮಾತಾಡುದಿಲ್ಲ, ಅವರ ನಿಯತ್ತಿನ ಬಗ್ಗೆ ಮಾತಾಡುದಿಲ್ಲ. ಒಳ್ಳೆ ಅಧಿಕಾರಿ ಅವರು, ನಾನು ನೋಡಿದ ಮಟ್ಟಿಗೆ ಅವರಿಗೆ ಒಳ್ಳೇದು ಮಾಡ್ಬೇಕು ಅಂದುಂಟು. ಅವರು ಖುದ್ದಾಗಿ ನನಗೆ ಹೇಳಿದ 500 ಕೊಟ್ಟಂತಹ ಪರ್ಮಿಟ್ ಅನ್ನು ಇವರು ಕಮ್ಮಿ ಮಾಡಿ ಈಗ 120ಕ್ಕೆ ತಂದು ನಿಲ್ಲಿಸಿದ್ದಾರೆ. ಮತ್ತೆ ಆ ಮೊದಲಿನ ಮಾಡಿದಂತ ಪಾಪದ ಫಲ ಏನುಂಟು ಅದು ತುಂಬಾ ಅನುಭವಿಸ್ತಿದ್ದಾರೆ. ಇವರಿಗೆ ಎಲ್ಲಾ ರೀತಿಯ ಒತ್ತಡಗಳು ಬರ್ತಾ ಉಂಟು, ಎಲ್ಲಾ ರೀತಿಯ ಟೆಲಿಫೋನ್ ಕಾಲ್ಸ್ ಬರ್ತಾ ಉಂಟು, ಗೂಂಡಾಗಿರಿ ಅವ್ಯವಹಾರ ಎಲ್ಲ ನಡೀತಾ ಉಂಟು. ಇಷ್ಟೆಲ್ಲ ಮಾಡಿ ಇದನ್ನು ನಿಲ್ಲಿಸಬೇಕು, ಈ ಯಾವುದು ಕಾನೂನು ಬಾಹಿರವಾಗಿ ಏನು ಚಟುವಟಿಕೆ ನಿಲ್ಲಿಸಬೇಕು ಅಂತ ಇವರು ಮಾಡಿದ್ದಾರೆ. ಇದು ಆ ಕಾನೂನು ಈಗ ಮಾಡ್ತಾ ಇರುವ ಏನು ಕಾನೂನು ಉಂಟು ಅದು ಕಾನೂನು ಬಾಹಿರ ಮಾಡುವವರಿಗೆ ಒಂದು ವರವಾಗಿ ಪರಿಣಮಿಸಿದೆ. ಎಸ್ ಸರ್, ಅಲ್ಲಿಗೆ ಮತ್ತೆ ನಾನು ಬರ್ತೇನೆ. ಬಹಳ ಮುಖ್ಯವಾಗಿ ವಿಜಯ ವಿಷ್ಣುವಯ್ಯ ಅವರು ಹೇಳಿರುವ ಹಾಗೆ ಪರಂಪರೆಯ ಒಂದು ಮರಳುಗಾರಿಕೆ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಇದ್ದದ್ದು. ಆ ಪರಂಪರೆಯ ಮರಳುಗಾರಿಕೆಯನ್ನ ಏನೇನೋ ಹುನ್ನಾರಗಳನ್ನ ಮಾಡಿಕೊಂಡು ಆಗ ಇದ್ದಂತ ಅಧಿಕಾರಿಗಳು ಬೇರೆ ಅಧಿಕಾರಿಗಳು ಬಂದು ಇವರು ಒಂದಷ್ಟು ಮರಳು ನೀತಿಗಳು ಅಂತ ಮಾಡಿಕೊಂಡು ಅದನ್ನು ಟೈಟ್ ಮಾಡಿ ಕೊನೆಗೆ ಇಲ್ಲಿ ಅವರಿಗೆ ಮರಳು ಸಿಗದ ಹಾಗೆ ಬೇರೆ ಕಡೆಗಳಿಗೆ ಮರಳುಗಳನ್ನು ಸಾಗಿಸು, ಅಲ್ಲಿ ಅವರಿಗೆ ಆ ರೇಟ್ನಲ್ಲಿ ಅದು ಸಿಗ್ತಾ ಇದ್ದದ್ದು. ಯಾಕಂದ್ರೆ ಅಲ್ಲಿ ಬಹಳ ಕಡಿಮೆ ಇತ್ತು ಮರಳು, ಇಲ್ಲಿ ಅದನ್ನು ಹೋಗುವ ರೀತಿಯಲ್ಲಿ ಮಾಡಿ ಅದೇ ರೇಟಿಗೆ ಅವರಿಗೆ ಸಿಗ್ತಾ ಇದೆ. ಆದ್ರೆ ನಮಗೆ ಇವತ್ತು ಮರಳಿಗೆ ಅಭಾವ ಉಂಟಾಗಿರುವಂತದ್ದು. ಸರ್, ಅಂದ್ರೆ ಕಳೆದ ಜೂನ್ನಿಂದ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಅಭಾವ, ಯಾರೆಲ್ಲ ಏನೇನೆಲ್ಲ ಭರವಸೆ ಕೊಟ್ಟಿದ್ದಾರೆ, ನಾಡಿದ್ದು ಮಾಡ್ತೇವೆ ಅಥವಾ ಒಂದು ವಾರ ಬಿಟ್ಟು ಮಾಡಿದ್ದೇವೆ, ಅಲ್ಲ ಏನಾದ್ರೂ ಭರವಸೆ ಇದೆಯಾ ಸರ್? ಇದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ಅದು ಜಲಚರ ಅಂದ್ರೆ ನೀರು ಬಾಕಿ ಎಲ್ಲ ಅದು ಮೊಟ್ಟೆ ಇಡುವಂತವರ ಸಂತಾನ ಉತ್ಪತ್ತಿ ಮಾಡುವಂತ ಕಾರಣದಿಂದ ಜೂನ್ 8ನೇ ತಾರೀಕಿನ ನಂತರ ಜೂನ್ 15 ಅಲ್ಲಿಂದ ಆಗಸ್ಟ್ 15ರವರೆಗೆ ಇದು ಸಂತಾನೋತ್ಪತ್ತಿ ಮಾಡುವಂಥದ್ದು, ಮರಿಯನ್ನು ಇಡುವಂಥದ್ದೆಲ್ಲ ಮೀನು ಅದಕ್ಕೆ ಬೇಕಾಗಿ ಆ ಕಾರಣಕ್ಕಾಗಿ ಮರಳನ್ನು ತೆಗಿಬಾರ್ದು ನದಿಯಿಂದ, ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಸಂತಾನೋತ್ಪತ್ತಿಗೆ ಅಂತೇಳಿ ಆ ಕಾರಣದಿಂದ ಇದು ಮಾಡಿದ್ರು. ಪರಿಸರ ಇಲಾಖೆಯಿಂದ ಇದಕ್ಕೆ ಅನುಮತಿ ಕೂಡ ಬೇಕು ಅಂತ ಆಯ್ತು. ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ಅದರ ನಂತರ ನಾವು ಸಾಧಾರಣ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿ ಅವರನ್ನು ಭೇಟಿಯಾಗಿ ಇದರ ಬಗ್ಗೆ ಮನವಿಯನ್ನು ಕೊಟ್ಟಾಗ ಎಲ್ಲ ವ್ಯವಸ್ಥೆ ಆಗಿದೆ, ಒಂದು ವಾರದಲ್ಲೆಲ್ಲ ನಿಮಗೆ ಮರಳಿನ ಯಥಾಸ್ಥಿತಿಯಲ್ಲಿ ನಿಮಗೆ ಮೊದಲು ಹೇಗಿತ್ತು ಹಾಗೆ ಮರಳು ಬೇಕಾದಷ್ಟು ಸಿಗ್ತದೆ, ಹಾಗಾಗಿ ನೀವು ಬೇರೆ ಏನು ಚಿಂತೆ ಮಾಡೋದು ಬೇಡ, ನಿಮಗೆ ವ್ಯವಸ್ಥೆ ಎಲ್ಲ ಆಗಿದೆ ಅಂತ ಹೇಳಿದರು. ಅದರಿಂದ ಇವತ್ತಿನವರೆಗೂ ಯಾವುದೇ ಒಂದು ವ್ಯವಸ್ಥೆಯಾಗಲಿ ಪರ್ಯಾಯ ಒಂದು ಈಗ ಅಲ್ಲಿ ನಾವು ಅವರಲ್ಲಿ ಒಂದು ವಿನಂತಿ ಮಾಡಿದ್ದೇವೆ. ಹೇಗೆ ಅಂತ ಹೇಳಿದರೆ ಸೀಸ್ ಮಾಡಿದಂಥ ಕೆಲವು ಹೊಯ್ಗೆಗಳನ್ನೆಲ್ಲ ಅಕ್ರಮವಾಗಿ ಸಾಗಣೆ ಮಾಡಿದ್ದನ್ನ ಎಲ್ಲ ತಡೆದು ನಿಲ್ಲಿಸಿ ಅಂತ ಹೊಯ್ಗೆಯನ್ನಾದರೂ ನಮಗೆ ಕೊಡಿ, ಅದರ ರಾಯಧನವ ಅಥವಾ ಏನು ಅದಕ್ಕೆ ದುಡ್ಡು ಕೊಡುದು ಪಾವತಿ ಮಾಡ್ತೇವೆ ನಾವು. ಹಾಗಾದರೂ ನಮ್ಮ ಕನ್ಸ್ಟ್ರಕ್ಷನ್ ಸಿವಿಲ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮೂಲಕವೇ ನಾವು ಅಲ್ಲಿ ಹೋಗಿದ್ದು, ಅವರಿಗೆಲ್ಲ ವಿಚಾರಗಳಂತ ಹೇಳಿದ್ದೇವೆ, ಅವರು ಸ್ಪಂದಿಸಿದ್ದಾರೆ. ಆದರೆ ಯಾವುದೇ ಒಂದು ಕಾನೂನಾತ್ಮಕವಾದ ಒಳ್ಳೆ ರೀತಿಯ ಒಂದು ಕ್ರಮವನ್ನು ಇಲ್ಲಿವರೆಗೆ ಮಾಡಲಿಲ್ಲ. ಈ ಮರಳು ಅನ್ನುವಂಥದ್ದು ನದಿಯಲ್ಲಿ ಇದನ್ನು ತೆಗಿಲೇಬೇಕು, ಹೂಳೆತ್ತದು ಅಂತ ಒಂದು ಕ್ರಮ ಇದೆ. ಯಾಕೆ ಅಂತ ಹೇಳಿದ್ರೆ ನದಿಯಲ್ಲಿ ಆ ಸಮುದ್ರದಿಂದ ಒಳಗೆ ಬರುವ ಜಾಗ ಅದು ಇಷ್ಟೇ ಆಳ ಅಂತ ಬೇಕು, ಆ ಆಳ ಇಲ್ಲದಿದ್ರೆ ಈ ಬೋಟ್ಗಳಿಗೆ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಅನೇಕ ಅವಘಡಗಳು ಆದದ್ದು ಕೂಡ ಇದೆ. ಹೌದು. ಮತ್ತೆ ಈ ತಳಮಟ್ಟ ಯಾಕೆ ಅಂತ ಹೇಳಿದ್ರೆ ಈ ನದಿಯಲ್ಲಿ ಈಗ ಈ ಸಲ ಒಳ್ಳೆ ಮಳೆ ಬಂದಿದೆ. ಈ ಮಳೆ ಬಂದಾಗ ಘಟ್ಟದಿಂದ ಬರುವಂತದ್ದು ಆ ಪ್ರದೇಶದಿಂದ ಮಣ್ಣು ಸಮೇತ ಕೊರೆದು ಬಂದು ಇಲ್ಲಿ ಬಂದು ಒಳ್ಳೆ ಸ್ಯಾಂಡ್, ಮಂಗಳೂರಿನಲ್ಲಿ ಸಿಗುವಷ್ಟು ಒಳ್ಳೆ ಉತ್ತಮ ಗುಣಮಟ್ಟದ ಹೊಯ್ಗೆ ಗುರುಪುರ ನದಿ ಮತ್ತು ನೇತ್ರಾವತಿ ಎರಡು ನದಿಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತೇಳಿ NITK ಅವರು ಒಂದು ಸರ್ವೆ ಮಾಡಿಸಿ ಸರ್ವೆ ರಿಪೋರ್ಟ್ ಕೂಡ ಬಂದಿದೆ. ಸಾಧಾರಣ ಒಂದು 4-9 ಲಕ್ಷ ಟನ್ನಷ್ಟು ಹೊಯ್ಗೆ ಈ ಸಲ ಉಂಟು. ದಿಬ್ಬಗಳು ಇವೆ ಅಂತ ಮುಂದುವರೆದು ಮಾತಾಡ್ತೇನೆ ಸರ್. ಒಬ್ರು ಸುಧೀರ್ ಅಂತ ಮಂಗಳೂರಿನಿಂದ ಕರೆಯಲಿದ್ದಾರೆ. ನಮಸ್ಕಾರ ಸುಧೀರ್ ಅವರೇ. ನಮಸ್ಕಾರ. ಪರಿಸ್ಥಿತಿ ಏನು? ತುಂಬಾ ತೊಂದರೆ ಆಗಿದೆ. ನಾವು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೇವೆ, ತುಂಬಾ ತೊಂದರೆ ಆಗಿದೆ. ಇದರಲ್ಲೇ ರಾಜಕಾರಣಿಗಳೆಲ್ಲ ಸೇರಿಕೊಂಡು ಎಲ್ಲರಿಗೂ ತೊಂದರೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಹೇಳೋರು ಯಾರು ಇಲ್ಲದಾಗಿದೆ. ಈ ಜನರು ಎಷ್ಟು ಕಷ್ಟಪಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಈ ಅಧಿಕಾರಿಗಳಿಗೆಲ್ಲ ತಿಂಗಳ ಸಂಬಳ ತಿಂತಾರೆ ಇವರು, ತಿಂಗಳು ಸಿಗ್ತದೆ ಇವರಿಗೆ. ಇಲ್ಲಿ ದುಡ್ದ್ರೆ ಮತ್ತೆ ನಮ್ಗೆ ಸಿಗುದು. ಇವರಿಗೆ ಕದಿಮರಿಗೆ ಯಾರಿಗೆ ಅರ್ಥ ಆಗೋದಿಲ್ಲ. ಈ ಕದಿಮರನ್ನು ಈ ಜನರು ಬಿಡಬಾರ್ದು. ಈ ಜನರು ಸುಮ್ಮನೆ ಇದ್ದಾರೆ ಅಂತ ಹೇಳಿ ಏನು ಬೇಕಾದ್ರೆ ಮಾಡ್ತೇವೆ ಅಂತ ನಡೀತಾರೆ ಇವರಿಗೆ. ಹೇಳೋರು ಯಾರು ಇಲ್ಲಬೇಕಾಗಿದೆ. ಇವ್ರ ಜನರೇ ಇವ್ರಿಗೆ ಬುದ್ಧಿಗಾಲಿಸ್ಬೇಕು. ಇನ್ನೊಮ್ಮೆ ಹೇಳಿ. ಈ ಊರಿನ ಜನರದ್ದು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿ ನಾವು ಅದನ್ನೇ ಮಾತಾಡ್ತಿದ್ದದ್ದು. ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಆಗುವಾಗ ಏನು ಸಮಸ್ಯೆಗಳು ಬಂದ್ರು ಅದು ನನ್ನ ಸಮಸ್ಯೆ ಅಲ್ಲ ಅಂತ ಹೇಳಿಕೊಂಡು
ನಾವು ಮೀಟು ವೀಟು ಅಂತ ಹೇಳುವಂತ ಕಾರ್ಯಕ್ರಮಕ್ಕೆಲ್ಲ ನಮ್ಮದೆಲ್ಲ ಪ್ರತಿಭಟನೆ ಆಗಿರುತ್ತೆ, ಫ್ಲಾಗ್ ತೋರಿಸ್ತಾರೆ. ಇಲ್ಲಿ ನಮಗೆ ಪ್ರತಿದಿನ ಮೀಟು ಆಗ್ತಾ ಉಂಟು, ಪ್ರತಿದಿನ ಮೀಟು ಆಗ್ತಾ ಉಂಟು. ನಾವು ಪ್ರತಿದಿನ ನಾವೊಂದು ಅತ್ಯಾಚಾರ ಅಂತಲ್ಲ, ನಾವು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದೇವೆ. ಇಂಥದಿರುವಾಗ ಸರ್ವೇ ಸಾಮಾನ್ಯ ಬೇರೆ ಏನಾದ್ರು ರಿಲೇಟೆಡ್ ಕ್ವಶನ್ ಇದೆಯಾ? ಧನ್ಯವಾದಗಳು. ಜನರು ಕೂಡ ಹಾಗೆ ಅಂತ ಹೇಳ್ತಾರೆ. ಈ ಜನರು ಯಾವ್ದಕ್ಕೂ ಬರುದಿಲ್ಲ. ಒಬ್ರು ಇದ್ ಮಾಡಿದ್ರೆ ಅದರ ಲಾಭ ತಿನ್ಲಿಕ್ಕೆ ನಾವು ತಿನ್ನು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಾರೆ. ಇಲ್ಲಿ ಕಷ್ಟಪಡೋರೇ ಕಷ್ಟಪಡ್ಬೇಕು. ಮಂಗಳೂರಿನ ಜನರು ಶಾಂತಿ ಪ್ರಿಯರು, ಮಂಗಳೂರಿನವರು ಕಾನೂನನ್ನು ಒಳ್ಳೆ ರೀತಿಯಲ್ಲಿ ಗೌರವಿಸುವವರು. ಹಾಗಾಗಿ ಮಂಗಳೂರಿನಲ್ಲಿ ಹೇಗೆ ಮಾಡಿದ್ರು ಆಗ್ತದೆ ಅನ್ನುವಂಥದ್ದು ಒಂದು ನಡೀತಾ ಇದೆ. ಸರ್ಕಾರ ಈಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಂತ ಇದೆ. ಈ ಅನೇಕ ಇಲಾಖೆಗಳೆಲ್ಲ ಅವರವರ ಜವಾಬ್ದಾರಿಯನ್ನು ಅರಿತು ಅವರು ಮಾಡುವ ಕೆಲಸಗಳನ್ನ ನೇರ್ತಿನಲ್ಲಿ ಮಾಡಿದ್ರೆ ಈ ಸಮಸ್ಯೆಗಳೇ ಇಲ್ಲ. ಪರಿಸರ ಇಲಾಖೆ ಇರಬಹುದು, ಯಾವುದೇ ಇಲಾಖೆಯನ್ನು ಅನುಮತಿ ಪಡೆಯುವಂಥದ್ದು ಅವರದ್ದು ಕೆಲಸ ಅದು. ಅದಕ್ಕಾಗಿ ಈ ನಮ್ಮ ಬೇರೆ ಬೇರೆ ಇಲಾಖೆಗಳನ್ನೆಲ್ಲ ಸರ್ಕಾರ ಮಾಡಿ ಅದರ ಮೂಲಕ ಆಡಳಿತವನ್ನು ನಡೀತಾ ಇದೆ. ಈ ಆಡಳಿತ ನಡೆಸುವವರಿಗೆ ಅಷ್ಟು ಜವಾಬ್ದಾರಿ ಇಲ್ಲದಿದ್ರೆ ನಾವು ಇಂಥ ಜನಸಾಮಾನ್ಯರಾಗಿರೋ ತೊಂದರೆಗಳಿಗೆ ಮಂಗಳೂರಿನ ಜನರು ಯಾರು ಇದಕ್ಕೆ ಒಂದು ಯಾವುದೇ ತೊಂದರೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಹಾಗಾಗಿ ಮುಂದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಇದು ಆಗದೇ ಇದ್ರೆ ಒಂದು ನಮಗೆ ಸರ್ಕಾರ ನಿಯತ್ತಿನ ಹೋರಾಟ ಮತ್ತೆ ಮುಂದುವರಿಬೇಕು ಅಷ್ಟೇ. ಎಸ್, ಥ್ಯಾಂಕ್ ಯು ಸುಧೀರ್ ಅವರೇ, ಧನ್ಯವಾದಗಳು. ಸರ್, ಈಗ ಒಂದು ಅಂಶ, ಈಗ ಪುರುಷೋತ್ತಮ್ ಕೊಟ್ಟಾರಿ ಅವರು ಹೇಳಿರುವಂಥದ್ದು, ಆಗ ಇಲ್ಲಿ ಎಲ್ಲೋ ಒಂದು ರೀತಿಯ ಮರಳು ಅಭಾವವನ್ನು ಸೃಷ್ಟಿ ಮಾಡುವ ಹುನ್ನಾರವು. ನಾವು ಲಾಸ್ಟ್ ಟೈಮ್ ನಿಮ್ಮ V4 ಚಾನೆಲ್ ಅಲ್ಲಿ ಇಲ್ಲಿ ಬಂದಾಗ ನಾಗೇಂದ್ರಪ್ಪ ಅಂತ ಗಣಿ ಮತ್ತೆ ಸರ್, ಅದ್ರ ಬಗ್ಗೆ ನಾನು ಮತ್ತೆ ಉತ್ತರವನ್ನು ಬಯಸ್ತೇನೆ. ಇದೇ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳುತ್ತೇನೆ. ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನ ನಂತರ ಮತ್ತೆ ಈ ಒಂದು ಸಂವಾದ ಮುಂದುವರಿತದೆ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಒಂದು ಬ್ರೇಕ್ ನಂತರ ಮತ್ತೆ ಮತ್ತೊಮ್ಮೆ ಸ್ವಾಗತ. ಮರಳುಗಾರಿಕೆ ಯಾವಾಗ ಆರಂಭ, ಕನ್ಸ್ಟ್ರಕ್ಷನ್ ಫೀಲ್ಡ್ ಬಹಳಷ್ಟು ಒಂದು ರೀತಿಯ ನೋವನ್ನ ಇವತ್ತು ಬಿಡ್ತಾ ಇದೆ ಸಂಬಂಧಪಟ್ಟ ಇಲಾಖೆ. ಆದ್ರೂ ಕೂಡ ಇಲಾಖೆ ಮಾತಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ನಡೆಸ್ತಾ ಇದ್ದೇನೆ. ವಿಜಯ ವಿಷ್ಣುಮಯ್ಯ ಅವರು SCCI ಉಪಾಧ್ಯಕ್ಷರು, ಜೊತೆಗೆ ಪುರುಷೋತ್ತಮ್ ಕೊಟ್ಟಾರಿ ಅವರು ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಅಧ್ಯಕ್ಷರು ಮಂಗಳೂರಿನಿಂದ ಅವರಿದ್ದಾರೆ. ನಾನು ಮಾತಾಡ್ತಾ ಇದ್ದೆ. ಸರ್, ಅದೇ ಪ್ರಶ್ನೆಯನ್ನು ಮತ್ತೆ ನಾನು ಕೇಳ್ತಾ ಇದ್ದೇನೆ. ಹಾಗೆ ಕೇಳಿದೆ, ಈ ಹುನ್ನಾರವು ಈ ಮರಳು ಅಭಾವ ಅಂತ ಕ್ರಿಯೇಟ್ ಮಾಡೋದು ಇದು ಏನಾಗಿದೆ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗಲೇ ಇಲ್ಲಿಂದ ಫೋನ್ ಮಾಡಿಬಿಟ್ಟು ಅವರನ್ನು ಕರೆಸಿದ್ರು. ಯಾರನ್ನು? ನಾಗೇಂದ್ರಪ್ಪ ಬಂದಿದ್ರು. ಬಂದಾಗ ಇಲ್ಲಿ ಕೇಳಿದಾಗ ಮರಳು ಸಾಗಣೆ ಸಾಗರದ ಮಯೂರುಲಾಳ್ ಅವರಿದ್ರು, ಇಲ್ಲಿ ಇದ್ದರು. ಮಾತಾಡ್ತಿರುವಾಗ ಏನೋ ಒಂದು ಅವ್ರು ಹೇಳಿದ್ರು, ದಿವಸಕ್ಕೆ 400 ಲೋಡ್ ನಮಗೆ ಇಲ್ಲಿಂದ ಕಳಿಸ್ಬೇಕು ಅಂತ ಆರ್ಡರ್ ಬಂದಿದೆ ಅಂತ, ಇಲ್ಲಿಂದ ಗವರ್ಮೆಂಟ್ ಇಂದ ಆರ್ಡರ್ ತೋರಿಸಿದ್ದು ಹೇಳಿದ್ರೆ ಚಡಪಡಿಸ್ಲಿಕ್ಕೆ ಶುರು ಮಾಡಿದ್ರು. ಓರಲ್ಲಿ ಆರ್ಡರ್ ಕೊಟ್ಟಿರ್ಬೋದು 400 ಅಂತ ಹೇಳಿದ್ರು. 400 ಅಲ್ಲದು 1000 ಗಟ್ಟಲೆ ಹೋಗ್ತಾ ಇತ್ತು. ಪ್ರತಿ ಒಂದು ಚೆಕ್ ಪೋಸ್ಟ್ ಅಲ್ಲಿ ಅವರು ಹೇಳೋ ಪ್ರಕಾರ ಪ್ರತಿ ಜನಪ್ರತಿನಿಧಿ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ನಿಮ್ಮ MLA ಹಿಡಿದು ಪ್ರತಿಯೊಬ್ಬರಿಗೆ ಪಾಲುಂಟು ಅಂತ ಅವರು ಆರೋಪ ಮಾಡ್ತಾ ಇದ್ದಂತ. ಅದು ನಮಗೆ ಯಾಕೆ ಸತ್ಯ ಕಾಣ್ತದೆ, ರಾತ್ರಿ ಆದಾಗ ಸಾಲಾಗಿ ಹೋಗುವಂತದ್ದು. ನಮಗೆ ಇಲ್ಲಿ ಒಯ್ಗೆ ಇಲ್ಲ, ಅಲ್ಲಿ ನಮ್ಮನ್ನು ಮರಳು ಮಾಡಿಕೊಂಡು ಅಲ್ಲಿ ಹೋಗ್ತಾ ಇರುವಂತದ್ದು ನೋಡುವಾಗ ಉಂಟಲ್ಲ. ಇಂತ ಹೇಳಿದಲ್ಲ, 100 ಕೊಡುವಲ್ಲಿ 500 ಕೊಟ್ಟು ಆ ಒಂದೊಂದು ಪರ್ಮಿಟ್ ನಲ್ಲಿ 4 ಇದು ಮಾಡಿಬಿಟ್ಟು, ಇದು ಏನಾಗಿದೆ, ಸಾಧಾರಣ ಒಂದು ದೊಡ್ಡ ಒಂದು ಗೂಂಡ ರಾಜ್ಯವನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ಇದು ಅತ್ಯಂತ ಹೀನಾಯವಾದ ಕಟ್ಟು ಸತ್ಯ. ಇದು ಅಂದ್ರೆ ಹಾಗಿದ್ರೆ ಮರಳುಗಾರಿಕೆ ಇಲ್ಲ ಅಂತೇನು? ಮರಳುಗಾರಿಕೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಹಾಗೆ ಕಾನೂನು ಮಾಡ್ಕೊಂಡಿದ್ದಾರೆ ಇವರು. ಈಗ ನಾನ್ CRZ ಅಲ್ಲಿ ಈಗ ಟೆಂಡರ್ ಕರಿಬೇಕು ಅಂತ ಹೇಳಿದ್ರು. ಟೆಂಡರ್ ಕರಿಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು ಸಣ್ಣದೊಂದು, ನನಗಿದು ಜಿಲ್ಲಾಧಿಕಾರಿ ಅವರು ಹೇಳಿದ್ರು, ಏನ್ ಮಾಡ್ಬೇಕು, ಅಲ್ಲಿ ಒಂದು ಕಂಡೀಷನ್ ಇದೆ, ಯಾವ ಗ್ರಾಮ ಪಂಚಾಯತ್ ಅಲ್ಲಿ ಮರಳು ದಿಬ್ಬೆ ಉಂಟು ಅಲ್ಲಿ ಆ ಕಾಂಟ್ರಾಕ್ಟ್, ಆ ಗುತ್ತಿಗೆ ತಗೊಳ್ಳುವ ಅಲ್ಲಿಯೇ ನಿವಾಸಿ ಆಗಿರ್ಬೇಕು ಅಂತ. ಅದು ಸಿಗ್ತಾ ಇಲ್ಲ ಅಂತ. ಇದರ ಬಗ್ಗೆ ಅವರು ಇದು ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ಅದನ್ನು ಮುಂದಿನ ಇದರಲ್ಲಿ ಅದನ್ನು ಸಡಿಲಿಕೆ ಮಾಡುವ ಆಲೋಚನೆ ಉಂಟು. ಅದು ಮಾಡಿದ ನಂತರ ನಾನ್ CRZ ತಗೊಳ್ಬಹುದು ಅಂತ. CRZ ಏನು ಅಂತ ನಾನು ಕೇಳಿದಾಗ ಅವ್ರು ಹೇಳ್ತಾ ಇರೋದು, CRZ ಅಲ್ಲಿ ಗಣಿಗಾರಿಕೆ ಮಾಡ್ಲಿಕ್ಕೆ ಇಲ್ಲ ಅಂತ. ಆಲ್ ಓವರ್ ಇಂಡಿಯಾ ನೀವು ಯಾವ ರೀತಿಯ ಗಣಿಗಾರಿಕೆ ಮಾಡ್ಲಿಕ್ಕಿಲ್ಲ ಅಂತ ಇವರು ಹೇಳ್ತಾ ಇರೋರು. ಜೀವದ ಉತ್ಪತ್ತಿ ಆಗುವ ಜೂನಿನಲ್ಲಿ ಅವತ್ತೊಮ್ಮೆ ನಾವಿಲ್ಲಿ ಬಂದಾಗ ನಾವು ನಾಗೇಂದ್ರ ಡೈರೆಕ್ಟ್ ಆಗಿ ಕೇಳಿದ್ವಿ. ಇವರು ಹೋಗಿಬಿಟ್ಟು ಸೀದಾ ಮೆಷಿನ್ ಹಾಕಿಬಿಟ್ಟು ಅಲ್ಲಿ ಹೊಯ್ಗೆ ತೆಗೆದದ್ದು ಉಂಟು. ಅದರ ವಿಡಿಯೋಗ್ರಾಫಿ ಏನೆಲ್ಲ ಎಲ್ರಿಗೆ ಯಾರ್ಯಾರ ಅಧಿಕಾರಿಗಳು ಎಲ್ಲರೂ ಕಳಿಸಿದೆ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ಸರ್, ಒಬ್ರು ಕರೆಯಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಿ ಮತ್ತೆ ನಾವು ಮುಂದುವರಿಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ನೌಶಾದ್. ನೌಶಾದ್, ಹೇಳಿ, ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ. ನೌಶಾದ್, ಮರಳಿದ ಪ್ರಾಬ್ಲಮ್ ಏನು ಗೊತ್ತುಂಟಾ? ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ನೌಶಾದ್ರೆ. ನಾವು ಟಿವಿಯಲ್ಲಿ ಇದ್ದೇವೆ, ಇಲ್ಲಿ ಫೋನ್ ಅಲ್ಲೇ ಇದ್ದೇನೆ, ನೋಡ್ತಾ ಇದ್ದೇನೆ ಟಿವಿ. ಅಲ್ಲ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಥವಾ ಹೊರಗೆ ಬಂದು ಮಾತಾಡಿ. ಏನ್ ಗೊತ್ತುಂಟಾ, ನಮಗೆ ಮರಳು ಗಾಡಿಯವರು ಬರ್ತಾರಲ್ಲ, ಎಸ್,
ಗಾಡಿಯವರಿಗೆ ಪರ್ಮಿಟ್ ಒಂದು ಕೊಡ್ತಾರೆ, ಇದು ಗಣಿ ಇಲಾಖೆಯದ್ದು. ಹೇಳಿ. ಅದಲ್ಲಿ ಉಂಟಲ್ಲ ನಮಗೆ ಪರ್ಮಿಟ್ ಕೊಡುವಾಗ ಟಿವಿ ಅಲ್ಲ ನೀವು ಟಿವಿ ಎದುರಿಗೆ ನಿಂತು ಮಾತಾಡ್ತಾ ಇದ್ದೀರಿ, ಕಷ್ಟ ಆಗ್ತಾ ಇದೆ. ನಮಗೆ ಇಲ್ಲಿ ಮರಳು ಅವರು ಜಾಸ್ತಿ ಮಾಡಿ ತೆಗ್ತಾರೆ ಹಣ. ಹಂಗೆ ನಾವು ಪಾರ್ಟಿಗೆ ಹೋಗಿ ಹಾಕುವಾಗ 10,000 12,000 ಹಂಗೆಲ್ಲ ರೇಟ್ ಆಗ್ತಾ ಉಂಟು ಈಗ. ನಾವು ಹಂಗೆ ಮಾಡ್ಬೇಕು, ನಾವು ಗಾಡಿ ರನ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಅವರು ಲಂಚ ತೆಗ್ತಾರೆ, ಇಲ್ಲಿ ಇವರು ಲಂಚ ತೆಗೆದು, ಮತ್ತೆ ಪೊಲೀಸ್ನವರು ಲಂಚ ತೆಗೆದು, ಎಲ್ಲ ಲಂಚದಲ್ಲಿ ಬರ್ತಾ ಇದೀವಿ ಮರಳು. ಎಸ್ 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 ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಅಭಿಪ್ರಾಯಗಳಿಗೆ. ಇದರದ್ದೇ ವಿಷಯ ಮಾತಾಡ್ತಾ ಇರೋದು. ಹೌದು, ಅದರ ಕಂಟಿನ್ಯೂಷನ್. ದೊಡ್ಡ ವಿಷಯದಲ್ಲಿ ಏನ್ ಹೇಳ್ತೀವಿ ನಾವು ಇವತ್ತಿಲ್ಲಿ ಬರುವ ಉದ್ದೇಶ ಇಷ್ಟೇ, ಈ ಅಕ್ರಮವಾಗಿ ಯಾವುದು ಆಗಬಾರ್ದು, ನೈಜ ರೀತಿಯಲ್ಲಿ ಮರಳು ಯಾವ ಕಟ್ಟಡ ನಿರ್ಮಾಣಕ್ಕೆ ಮುಖ್ಯವಾಗಿ ಹೋಗುವಂಥದ್ದು ಈ ಜಾಸ್ತಿ ಮರಳುಗಳು. ಇದನ್ನ ಒಂದು ವ್ಯವಸ್ಥಿತವಾಗಿ ಜಿಲ್ಲಾಡಳಿತ ಮಾಡಿದ್ರೆ ಧಾರಾಳವಾಗಿ ಸಿಗುತ್ತಿರುವಂತಹ ಈ ಉತ್ತಮ ಗುಣಮಟ್ಟದ ಮರಳು ಇದು ನದಿ ಮೂಲಗಳಿಂದ ಸಿಗ್ತದೆ. ಒಂದು ವೇಳೆ ಜಿಲ್ಲಾಡಳಿತಕ್ಕೆ ಸಾಧ್ಯ ಇಲ್ಲದಿದ್ರೆ ನಮಗೆ ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಕೊಡ್ಲಿ, ನಾವು ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡ್ತೇವೆ. ನಮ್ಮಲ್ಲಿ ಬೇಕಾದ ಜನ ಇದ್ದಾರೆ, ನಮ್ಮಲ್ಲಿ ಅದಕ್ಕೆ ವ್ಯವಸ್ಥಿತವಾಗಿ ಎಲ್ಲರ ಜನರಿಗೆ, ನಮ್ಮ ಸಾಮಾನ್ಯ ಜನರಿಗೆ ಕೂಡ ಈ ಮರಳು ಸಿಗುವಂತೆ ಆಗಬೇಕು. ಈ ದುಬಾರಿದು ರೇಟ್ ಕೊಟ್ಟು 20,000 18,000 15,000 12,000 ಹೇಳ್ತಾರಲ್ಲ ಇವರು, ಇದು ನಾವು ಅಕ್ರಮವಾಗಿ ಅವರಿಗೆ ಉತ್ತೇಜನ ಕೊಟ್ಟಾಗ ಆಗ್ತದೆ. ಹಾಗಾಗಿ ನಮ್ಮ ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕೆಲಸ ನಿಲ್ಲಿಸಿ ಈಗ ಬಹಳ ದಿವಸ ಆಯಿತು. ಇದರಿಂದ ಏನಾಗಿದೆ, ಸಾಮಾನ್ಯ ಒಂದು ಜನರ ಬದುಕಿಗೆ ಬಹಳ ಸಮಸ್ಯೆ ಆಗಿದೆ. ಜೀವನ ನಿರ್ವಹಿಸುವಂಥದ್ದು ಮತ್ತೆ ನಿರುದ್ಯೋಗ ಸಮಸ್ಯೆಯನ್ನು ಸೃಷ್ಟಿ ಮಾಡುವಂಥದ್ದು. ಅದರ ಬದಲಿಗೆ ಸರ್ಕಾರ ಒಂದು ವ್ಯವಸ್ಥಿತವಾಗಿ ಇರುವ ಹೊಯ್ಗೆಯನ್ನ ವ್ಯವಸ್ಥಿತವಾಗಿ ಕೊಡಬಹುದಲ್ವಾ? ಇದಕ್ಕೆ ಜಿಲ್ಲಾಡಳಿತ ಕೂಡಲೇ ಸ್ಪಂದಿಸಬೇಕು. ಇನ್ನು ಹೆಚ್ಚು ದಿವಸ ತೆಗೆದುಕೊಳ್ಳದೆ ನಮ್ಮಲ್ಲಿ ಈಗ ಮುನ್ನ 15 ಅಕ್ಟೋಬರ್ 15 ಅಂತ ಹೇಳಿದ್ದಾರೆ. 15 ನಂತರ ವ್ಯವಸ್ಥೆ ಆಗಿದೆ. ಮೊದಲು ಯಾವ ರೀತಿ ನಿಮಗೆ ಮರಳು ಸಿಗ್ತಿತ್ತು ಅದೇ ರೇಟಿಗೆ ಸಿಗ್ತದೆ ಅಂತೇಳಿ ನೋಡಿ. ಸಾಮಾನ್ಯವಾಗಿ ಎಲ್ಲರೂ ತಯಾರಿದ್ದಾರೆ, ಸ್ವಲ್ಪ ರೇಟ್ ದರ ಹೆಚ್ಚಾದರೂ ಕೊಡ್ಲಿಕ್ಕೆ ತಯಾರಿದ್ದಾರೆ. ಅದ್ರದ್ದು ಮಿತಿಮೀರಿ ದುಪ್ಪಟ್ಟು, ಅಂದ್ರೆ 20 ರೂಪಾಯಿ ಒಂದು ಘನ ಅಡಿಗೆ, ಒಂದು 2 ಯೂನಿಟಿನ ಲಾರಿ 4,000 ರೂಪಾಯಿಗೆ ಸಿಗ್ತಿತ್ತು ನಮಗೆ. 3,500 4,000 ರೂಪಾಯಿಗೆ, 4,000 ರೂಪಾಯಿ ಆಗಬಹುದು. ಇದು 18,000 16,000 ಹೀಗೆಲ್ಲ ಹೇಳಿ ಅದು ಸರಿಯಲ್ಲ ಅಂತೇಳಿ ಇದಕ್ಕೆ ನಾವು ಯಾರು ಬೆಂಬಲ ಕೊಡಬಾರದು. ಮತ್ತೆ ಅದಕ್ಕೆ ಸರ್ ನಾನು ಅಲ್ಲಿಗೆ ಬರ್ತೇನೆ. ಈಗ ನಾನು ಕೇಳಿದಂತ ಅಂದ್ರೆ ಎಲ್ಲೋ ಆಗ ಪರಂಪರೆಯ ಮರಳುಗಾರಿಕೆ ಮಾಡುವಾಗ ಎಷ್ಟು ಸರ್? 500 ರೂಪಾಯಿ 250 ರೂಪಾಯಿ 12 ರೂಪಾಯಿ 13 ರೂಪಾಯಿ ಸಿಗ್ತಿತ್ತು. ಅದು ಹಳೆ ಕಾಲ ಇರಲಿ. ಈಗ ಸಾಧಾರಣ ಇದೆಲ್ಲ ಶುರುವಾಗುವ ಮೊದಲು ನಮಗೆ 15 ರೂಪಾಯಿ ಮ್ಯಾಕ್ಸಿಮಮ್. ಪಾಪ ಆ ಜನ ಅಲ್ಲಿ ನೀರಿಗೆ ಮುಳುಗಿ ಮಾಡಿಬಿಟ್ಟು ತರ್ತಾ ಇದ್ರು. ಅದು ಕೂಡ ಎಲ್ಲಿ ತೆಗಿಬೇಕು ಅಲ್ಲಿ ಅವರು ಮಾಡ್ತಾ ಇದ್ದದ್ದು. ಈಗ ಇವರು ಮಾಡ್ತಾ ಇರುವಂತದ್ದು ಮಿಷಿನ್ ಇಟ್ಟು ಎಳಿತಾ ಇದ್ರು. ಎಲ್ಲ ಎಲ್ಲಿ ಏನೆಲ್ಲ ಮಾಡಬಾರ್ದು ಅಂತ ಕಟ್ಟುನಿಟ್ಟಿನ ಆದೇಶ ಉಂಟು, ಅದನ್ನ ನಾನು ಸವಾಲಾಗಿ ಹೇಳ್ತೇನೆ. ಎಲ್ಲವನ್ನ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನೀಗ ಮೊದ್ಲು ಯಾರು ಕುಮ್ಮಕ್ಕು ಕೊಟ್ಟರು ಅವರಿಗೆ ಅದನ್ನ ನಿಯಂತ್ರಣ ಮಾಡ್ಬೇಕಲ್ಲ, ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ರಿಗೆ ನೀವು ಉಡುಪಿಯ DC ಅವರನ್ನೇ ಬಿಡ್ಲಿಲ್ಲ ಅಂತವರು, ಇನ್ನು ನಿಮ್ಮಂತವ್ರನ್ನ ಬಿಡ್ತಾರ ಅವರು? ಬಿಡ್ತಾರಾ? ಅಲ್ಲ, ನಾನು ಏನ್ ಹೇಳಿದ್ರೆ ಇದರಲ್ಲಿ ಅತ್ಯಂತ ದುರ್ದೈವಕರ ವಿಷಯ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಒಂದು ಶಾಪಗ್ರಸ್ತ ಒಂದು ರಾಜ್ಯ. ಅದು ಇಲ್ಲಿ ರಾಜಕೀಯವಾಗಿ ಸ್ಟೆಬಿಲಿಟಿ ಅಂತ ಹೇಳುವುದೇನಿಲ್ಲ. ಆ ಸ್ಟೆಬಿಲಿಟಿ ಆಗಿ ಏನಾದ್ರು ಬಂದ ಕೂಡಲೇ ಯಾವುದೇ ಪಕ್ಷ ಬರಲಿ, ಅದು ಏನೋ ದುರಾಂಕಾರದ ಪರಮಾವಧಿನ ತಲೆ ಮೇಲೆ ಇವರು ಹೋಗಿ ಜನರ ಹಿತವನ್ನು ಮರೀತಾರೆ. ಇಷ್ಟು ವರ್ಷದಿಂದ ದಕ್ಷಿಣ ಕನ್ನಡ ಎಷ್ಟೋ ಉತ್ತಮ. ಉಡುಪಿಯಲ್ಲಿ ಕಳೆದ 1.5 ವರ್ಷದಿಂದ ದ ಕನ್ಸ್ಟ್ರಕ್ಷನ್ ಹ್ಯಾಸ್ ಕಮ್ ಡೌನ್ ಬೈ 90%. ಏನ್ ಜೀವನ ಮಾಡ್ತಾರೆ ಇವ್ ನೋಡಿ. ನಾವೆಲ್ಲ ಇಂಜಿನಿಯರ್ಗಳು, ಇವರು ಸಹ ಇಂಜಿನಿಯರ್ ಆಗಿ ಕಾಂಟ್ರಾಕ್ಟರ್ ಆದವರು. ನಾವು ಒಂದು ಸಮಾಜದಲ್ಲಿ ಒಂದು ಘನತೆಯಲ್ಲಿ ಜೀವನ ಮಾಡುವವರು. ನಮ್ಮ ಕಿಸೆಯಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಂಬಿಕೊಂಡು, ಇವರನ್ನು ನಂಬಿಕೊಂಡು ಸಾವಿರಾರು ಕಾರ್ಮಿಕರಿದ್ದಾರಲ್ಲಿ. ಇವರು ಅದನ್ನು ಅಷ್ಟು ಜನರನ್ನು ಸಾಕಿಕೊಂಡು ಬಂದಾಗ ಇವರಿಗೆ ಪ್ರಪ್ರಥಮವಾಗಿ ಕಾಣುದು ಇವರ ಕುಟುಂಬ ಅಲ್ಲ, ಅವರನ್ನು ನೋಡುದು. ಮಂಗಳೂರಲ್ಲಿ ಮೊದಲಿಗಿಂತ ಅರ್ಧಕ್ಕರ್ಧ, ಅಂದ್ರೆ ಸಾಧಾರಣ ಒಂದು 4-5 ವರ್ಷದ ಹಿಂದೆ ಇರುವ ಕೆಲಸದ ಅರ್ಧಕ್ಕರ್ಧ ಕೆಲಸ ಇಲ್ಲ ಈಗ. ಅಷ್ಟು ಇದ್ದು ಮರಳಿನ ಸಮಸ್ಯೆ ಯಾಕೆ? ಬಹಳ ಒಂದು 100% ಕೂಡ ಫುಲ್ ಸ್ವಿಂಗ್ ಅಲ್ಲಿ ಕೆಲಸ ಆಗುವಾಗ ಬೇಕಾದಷ್ಟು ಹೋಗಿ ಮಂಗಳೂರಲ್ಲಿ ಮರಳು ಸಿಗ್ತಾ ಇತ್ತು. ಈಗ ಯಾಕೆ? ಈಗ ರಾಜಕೀಯ ನಾಯಕರು ಯಾವುದೆಲ್ಲ ಹುದ್ದೆಗಳು ಬೇಕು ಅಂತ ಹೇಳಿಕೊಂಡು, ನಿಸ್ವಾರ್ಥ ಸೇವೆ ಅಂತ ಹೇಳಿಕೊಂಡು ಸ್ವಾರ್ಥತನ ಮಾಡ್ಲಿಕ್ಕೆ ಹೋಗ್ತಾರೆ. ಇದರ ಬಗ್ಗೆ ಏನಾದ್ರೂ ಒಂದು ಕಾಳಜಿ ಮಾಡ್ಲಿಕ್ಕೆ ಆಗುದಿಲ್ವಾ? ರಿಸಾರ್ಟ್ ಅಲ್ಲಿ ನೋಡಿದ ಕೂಡ ರಿಸಾರ್ಟ್ ಅಲ್ಲಿ ಹೋಗಿ ಜನಸಾಮಾನ್ಯರಲ್ಲಿ ಇರುವಂತ ಕೆಲವು ಸಂಶಯಗಳು ಏನು ಅಂತಂದ್ರೆ, ಇಲ್ಲಿ ಅಕ್ರಮ ಮರಳುಗಾರಿಕೆ ಅನ್ನೋದೇ ಅಕ್ರಮ ಅಂತ ಬಹಳ ಇದರಲ್ಲಿ ತಿಳ್ಕೊಳ್ಳುವಂಥದ್ದು. ಇಲ್ಲಿ ಸಕ್ರಮವಾದಂತ ಮರಳುಗಾರಿಕೆ ಅನ್ನೋದು ತಲೆಗೆ ಹೋಗುವುದಿಲ್ಲ. ಹಾಗಾಗಿ ಇದು ಸರಿ ಅಲ್ವಾ?
ಅಲ್ಲಿ ಮರಳುಗಳನ್ನು ತೆಗೆದ್ರೆ ಅಲ್ಲಿ ನಾಶ ಆಗ್ತದೆ ಅಂತ ಅನ್ನುವಂಥ ಕೆಲವೊಂದು ನಂಬಿಕೆಗಳೆಲ್ಲ ಇರುವಂಥದ್ದು ಸಾಮಾನ್ಯ ಜನರಲ್ಲಿ. ಹಾಗಿದ್ರೆ ಮರಳುಗಾರಿಕೆ ನಡೆಸಬಾರದು ಅಂತ ಅನ್ನುವಂಥದ್ದೇ ಆಗ್ತದೆ. ಅಂದ್ರೆ ಈ ರೀತಿಯಾದಂಥ ನಂಬಿಕೆಗಳೇ ಅಂದ್ರೆ ಸರ್ಕಾರಗಳು ಒಂದಷ್ಟು ಇದನ್ನ ಅಂದ್ರೆ ಕಟ್ಟುನಿಟ್ಟಾದ ಕ್ರಮಗಳನ್ನ ಮಾಡ್ತಾ ಮಾಡ್ತಾ ಅದನ್ನು ಗಟ್ಟಿ ಮಾಡ್ತಾ ಹೋದ ಹಾಗೇನೆ ಇಲ್ಲಿ ಗಟ್ಟಿ ಆದಂತ ಒಂದು ನಿಲುವುಗಳೇನಿದ್ದಾವೆ ಇಲ್ಲಿ ಎಲ್ಲೂ ನಿಮಗೆ ಮರಳುಗಾರಿಕೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ತನ್ನಿಂತಾನೆ 250, 500 ಇಲ್ಲಪ್ಪ ನಿಮಗೆ ಮರಳೇ ಸಿಗುವುದಿಲ್ಲ ನೋಡಿ, ಅವರು ಪೊಲೀಸ್ನವರು ಅಡ್ಡಗಡ್ತಾರೆ ನೋಡಿ, ಟಿವಿಯವರು ನಮಗೆ ಲಾರಿಗಳನ್ನು ಹಿಡಿದಿದ್ದಾರೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನಾವು ಎಲ್ಲಿಂದ ಮರಳು ಕೊಡಬೇಕು? ಕೊಡ್ತೇನೆ, ಆದ್ರೆ ಒಂದು 8,000 ಕೊಡ್ಬೇಕಾಗ್ತದೆ. ಇದು ಸೃಷ್ಟಿ ಮಾಡ್ತಾ ಇರೋದು, ಇದೀಗ ಆಗ್ತಾ ಉಂಟು, ಇದು ಸೃಷ್ಟಿ ಮಾಡ್ತಾ ಇರೋದು ಇಲಾಖೆ, ಇದೀಗ ಆಗ್ತಾ ಇರುವಂತ ರಾಜಕೀಯ ಇಡೀ ಆಡಳಿತ, ಇಡೀ ಆಗ್ತಾ ಇರುವಂತ ವಿಷಯವೇ ಇದು. ನಿಮಗೆ ಈಗ ಸಹ ರಾತ್ರಿ ಬೇಕಾದ್ರೆ ಈಗಲೂ ಸಿಗ್ತದೆ. ನನ್ನ ಸೈಟಿಗೆ ಮೊನ್ನೆ ಹಾಕುವಾಗ ಅವರಿಗೆ ಅದಕ್ಕೆ ಮಾಡುವಂತ ವ್ಯವಸ್ಥೆ ಮಾಡಿ ಕೊಡ್ಬೇಕು, ಇದು ಇಷ್ಟ ಆಗ್ತದೆ ಅಂತ ಹೇಳಿಕೊಂಡು ಸೆಕ್ಷನ್ ಫೀಲ್ಡ್ ನಾವು ಈಗ ಅವಸ್ಥೆ ಏನೀಗ, ಯಾವ ಪರಿಸ್ಥಿತಿ? ಚಿಂತಾಜನಕ, ಬಹಳ ಚಿಂತಾಜನಕ ಇದೆ. ಯಾವ ಗುತ್ತಿಗೆದಾರ ಕೂಡ ಸಣ್ಣ ಸಣ್ಣ ಮನೆಯನ್ನು ಸಣ್ಣ ಜೀವನಕ್ಕೆ ನಿರ್ವಹಣೆಗೆ ಬೇಕಾದಷ್ಟು ಅವನಿಗೆ ಒಂದು ಒಳ್ಳೆ ರೀತಿಯಲ್ಲಿ ನಡೀತಿತ್ತು. ಅದು ನೋಡಿ, ಈಗ ಒಂದನೇ ಇಲ್ಲಿ ಲೈಸೆನ್ಸ್, ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಬೇಕು, ಪರವಾನಗಿ. ಈ ಪರವಾನಗಿಯಲ್ಲೇ ಅವ ಸುಸ್ತಾಗಿ ಹೋಗ್ತಾನೆ. ಅದು ಸಾಧಾರಣ 9 ತಿಂಗಳು 10 ತಿಂಗಳವರೆಗೆ ಕಾದು ಕಾದು ಅದಕ್ಕೆ ದುಡ್ಡು ಕಟ್ಟಿದ್ರು ಸಿಂಗಲ್ ಲೇಔಟ್ ಅಪ್ರೂವಲ್, ಅದು ಅಪ್ರೂವಲ್, ಇದು ಅಪ್ರೂವಲ್ ಅಂತ ಹೇಳಿ ಅದರಲ್ಲೇ ಅವ ಸುಸ್ತಾಗಿ ಬಿಡ್ತಾನೆ. ಕುಣಿದು ಸಾಕಾಗಿ ಕೆಲವರೆಲ್ಲ ತಾವು ಕಟ್ಟಡ ನಿರ್ಮಾಣಗಳನ್ನು ನಿಲ್ಲಿಸಿ ಬೇಡ ಅಂತಲೇ ಬಿಟ್ಟುಬಿಟ್ರು. ಯಾಕಂದ್ರೆ ಬೇಡ, ಈ ಪ್ರಾಜೆಕ್ಟ್ ಎಲ್ಲ ಮಾಡಿ ಇದು ಲೈಸೆನ್ಸ್ಗೆ ಇಷ್ಟು ಕಷ್ಟ ಇದ್ರೆ ಮತ್ತೆ ಎಷ್ಟು ಅಂತೇಳಿ. ಹಾಗಾಗಿ ಪರವಾನಗಿಯಿಂದ ಸಮಸ್ಯೆ ಶುರುವಾಯಿತು. ಅದರ ನಂತರ ಈ ಮರಳು. ಹಾಗಾಗಿ ಇಲ್ಲಿ ಎಲ್ಲರೂ ಬೇಡ, ಈಗ ಸದ್ಯಕ್ಕೆ ಬೇಡ ಅಂತೇಳಿ ಮನೆ ಕಟ್ಟುವುದು ಕೂಡ ನಿಲ್ಲಿಸಿ ಬಿಟ್ಟಿದ್ದಾರೆ. ಸಾಮಾನ್ಯ ಒಬ್ಬ ಸಣ್ಣ ಗುತ್ತಿಗೆದಾರ ಅವನ ಜೀವನ ನಿರ್ವಹಣೆಗೆ ಬೇರೆ ಅವನಿಗೆ ತಿಳಿದಿರೋದೇ ಕಟ್ಟಡ ನಿರ್ಮಾಣ ಕೆಲಸ ಮಾಡ್ತಾ ಇದ್ದವ, ಆ ಕಟ್ಟಡ ನಿರ್ಮಾಣ ಗುತ್ತಿಗೆ ಮಾಡ್ತಾ ಇದ್ದ. ಈಗ ಬದುಕುವುದು ಹೇಗೆ ಅಂತ ಚಿಂತನೆ. ಈ ರೀತಿಯಲ್ಲಿ ಆ ನಿರುದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಅನೇಕ ಜನರ ಬಾಳಿನಲ್ಲಿ ಇಂತಹ ಒಂದು ಸಮಸ್ಯೆಗಳನ್ನು ಸರ್ಕಾರವೇ ಮಾಡಿದ ಹಾಗೆ ಆಗಿದೆ. ನಿರುದ್ಯೋಗ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದು. ಮರಳು ಧಾರಾಳ ಸಿಗ್ತಾ ಇದೆ, ತೆಗೆಯದೇ ಇದ್ರೆ ನೆರೆ ಬರುವಂಥದ್ದು ಸಂದರ್ಭಗಳೆಲ್ಲ ಜಾಸ್ತಿ ಇದೆ. ಇದೆಲ್ಲ ತಿಳಿದು ಕೂಡ ಆ ಪ್ರಕೃತಿಗೆ ವಿರೋಧವಾಗಿ ನಾವು ಹೋಗಬಾರ್ದು ಅಂತೇಳಿ JCB ಯಲ್ಲಿ ತೆಗೆಯುವುದು, ಅದೇ ಆಗ ಇವರು ಹೇಳಿದಾಗೆ ಯಂತ್ರಗಳ ಮೂಲಕ ಡ್ರೆಡ್ಜಿಂಗ್ ಮಾಡುವ ಮೂಲಕ ಹೊಯ್ಗೆಯನ್ನೆಲ್ಲ ಧಾರಾಳವಾಗಿ ತೆಗೆದು ಅದರ ದೃಶ್ಯಗಳೆಲ್ಲ ಇವೆ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಇದ್ದು ಸ್ವಲ್ಪ ಸಣ್ಣ ಮಟ್ಟಿಗೆ ಪಾರಂಪರಿಕವಾಗಿ ಏನು ಹೊಯ್ಗೆಯನ್ನು ತೆಗಿಬೇಕು ಅದನ್ನ ಜನರ ಸಾಮಾನ್ಯರಿಗೆ ಮುಟ್ಟಿಸುವಂತೆ ಮಾಡಿದರೆ ಸರ್ಕಾರಕ್ಕೆ ರಾಯಧನವೂ ಬರ್ತದೆ. ರಾಯಲ್ಟಿ ಅಂತ ಉಂಟು, ಅದು ಕಟ್ಲಿಗೆ ಉಂಟು. ಅದು ಸರ್ಕಾರಕ್ಕೆ ಬರುವುದೇ ಇಲ್ಲ. ಈ ಗುತ್ತಿಗೆ ಬಾರಿ ನಾವೆಲ್ಲ ಅದನ್ನೆಲ್ಲ ಅಂದ್ರೆ ಈಗ ನಡೀತಾ ಇರೋದು ಅಕ್ರಮ ಮರಳುಗಾರಿಕೆ ಏನಿದೆ ಅದು ಸರ್ಕಾರಕ್ಕೆ ಬರುವಂತ ಅಲ್ಲ, ಅದು ಕೆಲವು ವ್ಯಕ್ತಿಗಳು ಮತ್ತು ಈ ಅಧಿಕಾರಿಗಳೆಲ್ಲ ಹಂಚಿ ತಿನ್ನುವಂಥದ್ದು. ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮುಂದೆ. ಮತ್ತೊಮ್ಮೆ ಸ್ವಾಗತ. ಮರಳುಗಾರಿಕೆಯ ಅಭಾವ ತಲೆದೋರಿರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವು. ನಮ್ಮ ಜೊತೆಗೆ ಈಗಾಗಲೇ ಅತಿಥಿಗಳು ಜೆ ವಿಷ್ಣುಮಯ್ಯ ಮತ್ತು ಪುರುಷೋತ್ತಮ್ ಕೊಠಾರಿ ಅವರಿದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ದೆವು. ಸರ್, ಈಗ ನನಗೆ ಮರಳು ಕಾನೂನು ಏನು ಹೇಳ್ತದೆ ಸರ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ? ಈಗ ಬೇರೆ ಬೇರೆ ಈಗ ಒಟ್ಟು ನೀವು ಹೇಳಿದ್ರೆ ಎಲ್ಲ ಕಾನೂನು ಈಗ ಎಲ್ರಿಗೂ ಒಂದೇ ರೀತಿಯ ಕಾನೂನಾಗಿದೆ. ಈಗ ಅದು ಮರಳು ದಿಬ್ಬವನ್ನು ಐಡೆಂಟಿಫೈ ಮಾಡುದು, ಅದಕ್ಕೆ ತಕ್ಕಂತ ಇಲ್ಲಿ ಆದ್ರೆ ನಿಮ್ಮ NITK ಅವರಿಗೆ ಕೊಡ್ತಾರೆ. ಈಗ ನಮ್ಮ CRZ ಏರಿಯಾದಲ್ಲಿ ಸಹ ನಮ್ಮ ಮರಳು ಇದು ಮಾಡ್ಬೇಕಾದ್ರೆ ಕೊಡ್ತಾರೆ. ಅಲ್ಲಿ ಐಡೆಂಟಿಫೈ ಮಾಡಿ ಅಲ್ಲಿ ಕ್ವಾಂಟಿಟಿ ಎಷ್ಟುಂಟು ಅಂತ ಐಡೆಂಟಿಫೈ ಮಾಡಿ ಅದು ಎಷ್ಟು ಅಂತ ಗುರುತಿಸಿ ಅಲ್ಲಿ ಯಾರು ಕಾಂಟ್ರಾಕ್ಟ್ ಯಾರು ಗುತ್ತಿಗೆ ತಗೊಳ್ತಾರೆ ಅವ್ರಿಗೆ ಇಷ್ಟೇ ಕೆಲಸ. ಅಲ್ಲಿ ಹೋಗಿಬಿಟ್ಟು ಅವರ ವೆಹಿಕಲ್ ಹಾಕಿ ಅವ್ರ ಮಿಷಿನ್ ಹಾಕಿ ಅದನ್ನು ತಂದುಬಿಟ್ಟು ಇವರು ತೋರಿಸಿದ ಯಾರ್ಡಿಗೆ ತಂದು ಹಾಕುವಂಥದ್ದು. ಸೊ ನಿಮಗೀಗ ಏನಾದ್ರು ಮರಳು ಬೇಕು ಅಂತ ಹೇಳಿದ್ರೆ ಆ ಮರಳಿಗೆ ನಿಮಗೆ ಅದಕ್ಕೆ ತಕ್ಕದ ಚಲನ ಅದಿದೆಲ್ಲ. ಶಿವಮೊಗ್ಗದಲ್ಲಿ ನಮ್ಮ ಈಗ ರಿಟೈರ್ಡ್ ಸೂಪರ್ ಇಂಜಿನಿಯರ್ ಇವರು ಬಾಲಕೃಷ್ಣ ಅಂತಿದ್ರು, ಇಲ್ಲಿ ಇದ್ರು, ಅವರಿಗೆ ರಿಟೈರ್ಡ್ ಆಗಿದೆ ಶಿವಮೊಗ್ಗದಲ್ಲಿ ಭಾರಿ ಅತ್ಯುತ್ತಮವಾದ ರೀತಿಯಲ್ಲಿ ಅದನ್ನು ಈಗ ಇಂಪ್ಲಿಮೆಂಟೆಡ್. ಎಲ್ಲ ಆನ್ಲೈನೇ, ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ರಿಸೀಟ್ ಇಟ್ಕೊಂಡು ತಗೊಂಡು ಹೋಗಿ ಮಾಡುವಂಥದ್ದು ಅಂತ ಹೇಳಿಕೊಂಡು. ಆದರೆ ಅಲ್ಲಿ ಆ ಮುಳುಗಿ ತಗೊಳ್ಳುವಂತಹ ವಿಷಯಗಳು ಇರಲಿಲ್ಲ, ಎಲ್ಲಿ ಇರುವುದಿಲ್ಲ. ಅದೇನಾಗ್ತದೆ, ಮಳೆಗಾಲ ಬಂದಾಗ ಇರ್ತದೆ, ಮಳೆ ಸ್ವಲ್ಪ ಹೋದ ನಂತರ ಇಡೀ ದಿಬ್ಬ ಖಾಲಿ ಆಗ್ತದೆ. ಇಲ್ಲಿ ಆಗಲ್ಲ. ನಿಮಗೆ ಸಾಧಾರಣ ಏಪ್ರಿಲ್ ತನಕವೋ ಮಾರ್ಚ್ ತನಕವೋ ಫೆಬ್ರವರಿ ತನಕವೋ ನೀರು ಇರ್ತದೆ ಇಲ್ಲಿ. ಸೊ ಇಲ್ಲಿ ನೇಚರ್ ಬೇರೆ ಅಂತದಿದ್ದ ಹಾಗೆ ಆದಂಥದ್ದು. ಇದು ಏನಾಯ್ತು, ಇದು ಸ್ವಲ್ಪ ಈ ನಮ್ಮಲ್ಲಿ ದ್ವೇಷ ಭಾವನೆಗಳು, ನಮ್ಮ ಈ ಮಲತಾಯಿ ಧೋರಣೆ ಉಂಟಲ್ಲ, ನಮ್ಮ ದಕ್ಷಿಣ ಕನ್ನಡದ ಈ ಕರಾವಳಿಯವರು ಸ್ವಲ್ಪ ನಾವು ಇಂಥ ವಿಷಯದಲ್ಲೆಲ್ಲ ವಿರೋಧಿಸುವುದು ಬಾರಿ ನಮ್ಮ ಘನತೆಗೆ ತಕ್ಕದ್ದಲ್ಲ ಅಂತ ನಾವು ಆಲೋಚನೆ ಮಾಡ್ತೇವೆ. ಇದು ದೊಡ್ಡದು. ಇದು ಎಲ್ಲಿಯಾದ್ರೆ ನಿಮಗೆ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಅವಿದ್ಯಾವಂತ MLA ಆದ್ರ ಜನಪ್ರತಿನಿಧಿ ಆದ್ರೂ ಉಂಟಲ್ಲ, ಏನಾದ್ರೂ ಮಾಡಿಬಿಟ್ಟು ಆ ಕೆಲಸಗಳನ್ನು ಮಾಡಿಸ್ತಾ ಇತ್ತು. ಹಾಗಾದ ಕಾರಣ
ತುಂಬಾ ದುರದೃಷ್ಟಕರ ಇದು. ಎಲ್ಲ ಒಳ್ಳೆಯ ಜನನಾಯಕರೇ, ನಾವೆಲ್ಲ ಜನನಾಯಕರ ಹತ್ರ ಹೋಗಿದ್ದೇವೆ. ನಾವು ಹಿಂದಿನ ಜನನಾಯಕರ ಹತ್ರ ಮಾತಾಡುವಾಗ ಅವ್ರದೇ ಪಾರ್ಟಿಯವ್ರದ್ದು ವಿಷಯ ಡೈರೆಕ್ಟ್ ಆಗಿ ಹೇಳುದಿಲ್ಲ. ನಿಮಗೆ ಗೊತ್ತುಂಟಲ್ಲ ಎಲ್ಲಿ ಇದು ಸಮಸ್ಯೆಗಳು ಬರ್ತಾವೆ, ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಅಂತ ಹೇಳ್ತಾರೆ. ಎಂತ ಮಾಡ್ತೀರಿ ಅಸಹಾಯಕತೆ ತೋರಿಸ್ತಾರೆ. ಅದರ ಕೈ ಮೀರಿ ಹೋಗಿದೆ ಅದೆಲ್ಲ. ಅದು ಮತ್ತೆ ನಿಮಗೆ ಸಾಧಾರಣ ಶಾಸಕರ ಕೈಯಲ್ಲಿ ಸಹ ಇದಿಲ್ಲ. ಇದೆಲ್ಲ ದೊಡ್ಡ ದೊಡ್ಡ ಈ ನಿಮ್ಮ ಮಂತ್ರಿಗಳಾದ್ರಲ್ಲಿ ಮುಖ್ಯಮಂತ್ರಿಗಳ ಹಂತದಲ್ಲಿ ಕೂಡ ಇದ್ದಿರಬಹುದು. ಅವ್ರಿವರು ಅಂತ ಹೇಳ್ತಾ ಇಲ್ಲ, ಅಲ್ಲಿಯ ತನಕದ ವ್ಯವಹಾರಗಳು ಅಂತ ಹೇಳಿಕೊಂಡು ಸುದ್ದಿ ನನಗೆ. ಸರ್, ಈಗ ಯಾರ್ಯಾರಿಗೆಲ್ಲ ಮನವಿ ಕೊಟ್ಟಿದ್ದೀರಿ? ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಮಂಗಳೂರಿಗೆ ಬಂದಾಗ ಅವರಿಗೆ ಕೂಡ ಮನವಿ ಕೊಟ್ಟಿದೆ. ಮತ್ತೆ ನಮ್ಮ ಶಾಸಕರು ಇವರಿಗೆಲ್ಲ ಕೊಡ್ತಾ ಉಂಟು. ಅವರಲ್ಲಿ ವಿಚಾರಗಳೆಲ್ಲ ಮೊನ್ನೆ ಬೆಂಗಳೂರಲ್ಲಿ ಅದೇ ಅಧಿವೇಶನ ಇದ್ದಾಗ ಅದರಲ್ಲಿ ಮಂಗಳೂರಿನ ಮರಳಿನ ಸಮಸ್ಯೆಗೆ ಒಂದು ಪ್ರತ್ಯೇಕ ಮೀಟಿಂಗ್ ಅನ್ನ ಕರೆದಿದ್ರು. ಆಗ ಶಾಸಕರು ನಮ್ಮಲ್ಲೆಲ್ಲ ವಿಚಾರಗಳನ್ನೆಲ್ಲ ಕೇಳಿದ್ರು, ಏನು ವಿಚಾರಗಳು, ಅದು ಯಾಕೆ ಏನ್ ಸಮಸ್ಯೆ ಅಂತೇಳಿ ಅವರನ್ನೆಲ್ಲ ವಿವರಗಳನ್ನೆಲ್ಲ ಕೇಳಿದ್ರು. ಅದೆಲ್ಲ ಕೊಟ್ಟಿದ್ದೇವೆ ನಾವು ಅವರ ಹತ್ರ. ಅವರು ಅದರ ಬಗ್ಗೆ ಮಾತಾಡಿದ್ರು. 15 ದಿವಸದಲ್ಲಿ ಆಗ ಮುಖ್ಯಮಂತ್ರಿ ಹೇಳಿದ 15 ದಿವಸದಲ್ಲಿ ಪೇಪರ್ ಅಲ್ಲಿ ಬಂದಿದೆ. 15 ದಿವಸದಲ್ಲಿ ಸಮಸ್ಯೆ ನಿರ್ದಿಷ್ಟ. ಈಗ ಪ್ರತ್ಯೇಕವಾದಂತಹ ಕಾನೂನನ್ನು ಮಾಡಬೇಕು ಅಂತ ಅದು ಯಾವ ಹಂತದಲ್ಲಿ? ಅದು ಅಲ್ಲ, ಇದಕ್ಕೆ ಉಡುಪಿ ಮತ್ತು ಮಂಗಳೂರಿಗೆ ಪ್ರತ್ಯೇಕವಾದಂತಂದ್ರೆ ಈ ಕರಾವಳಿ ಪ್ರದೇಶಕ್ಕೆ ಪ್ರತ್ಯೇಕ ಮರಳು ನೀತಿ ಆಗ್ಬೇಕು ಅಂತ ಹೇಳಿದ್ದು. ಅದನ್ನ ಇದರಲ್ಲಿ ನಮ್ಮ ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನ ಸಭೆಯಲ್ಲಿ ಕೂಡ ಅದು ಆಗಿದೆ, ವಿಚಾರಗಳೆಲ್ಲ ಆಗಿದೆ. ಇದನ್ನ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ಸಮಸ್ಯೆ ಸೃಷ್ಟಿ ಮಾಡುದು, ಮರಳು ಸಿಗುವಂತದ್ದನ್ನು ಸಿಕ್ಕದ ಹಾಗೆಲ್ಲ ಷಡ್ಯಂತ್ರಗಳೆಲ್ಲ ಇದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಆಡಳಿತ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನು ಕೊಡುವುದಿಲ್ಲ. ಅವರಿಗೆ ಪ್ರತ್ಯೇಕವಾದ ಮಾಹಿತಿಯನ್ನ ಕೊಟ್ಟು ಇಲ್ಲಿ ಮಾಡುವಂತದ್ದೆಲ್ಲ ಬೇರೆ. ಹಾಗಾಗಿ ಈ ಸಮಸ್ಯೆ ಜನಪ್ರತಿನಿಧಿಗಳನ್ನು ತಪ್ಪುದಾರಿಗಳಿರುವಂತಹ ಕೆಲಸಗಳು ತುಂಬಾ ಆಗ್ತಾ ಇತ್ತು. ಯಾಕಂದ್ರೆ ಕಾನೂನಿಗೆ ವಿರುದ್ಧವಾಗಿ ಯಾವ ಜನಪ್ರತಿನಿಧಿ ಹೋಗುದಿಲ್ಲ. ಹೌದು, ಒಬ್ಬ ಜನಪ್ರತಿನಿಧಿ ಫೋನ್ ಮಾಡಿದ ಅಧಿಕಾರಿ ಬಹಳ ಒಂದು ಕಾನೂನು ಹೀಗೆ, ಇಂಥ ಆಕ್ಟ್ ಅಲ್ಲಿ ಇದು ಹೀಗೆ ಬರ್ತದೆ, ಆಮೇಲೆ ಚೆನ್ನೈ ಹಸಿರು ಪೀಠದಲ್ಲಿ ಅದು ಹೀಗಿದೆ. ಚೆನ್ನೈ ಹಸಿರು ಪೀಠ ಇದು ಏನ್ ಗೊತ್ತಾ, ನಿಮಗೆ ಕೋರ್ಟಿಗೆ ಹಾಕಿದ ಕೂಡಲೇ ನಿಮ್ಮ ಏನು ವಾದ ಉಂಟು ಅದು ಸಮರ್ಥನೀಯವಾದ ರೀತಿಯಲ್ಲಿ ಮಾಡದೇ ಇದ್ರೆ ಅದು ಯಾರು ಕೇಸ್ ಹಾಕಿದ ಅವರ ಮೇಲೆ ಹೋಗುದು. ಉಡುಪಿದ ಕೇಸ್ ಆದಷ್ಟೇ ಅದು ಕೋರ್ಟಿಗೆ ಹೋಗಿ ಅಲ್ಲಿ ಅದೆಲ್ಲ ಬ್ಯಾನ್ ಮಾಡುವಾಗ ಅದಕ್ಕೆ ಬೇಕಾದಂತ ಸರ್ಕಾರದಿಂದ ಹಾಕಿರುವ ವಕೀಲರು ಅದನ್ನು ಸರಿಯಾಗಿ ಸಮರ್ಥನೀಯವಾಗಿ ಮಾಡ್ತಿದ್ರೆ ಇದರ ಬಗ್ಗೆ ಹೀಗೆಲ್ಲ ಉಂಟು ಅಂತ ಹೇಳಿಕೊಂಡು ಕಾನೂನಿಗೆ ವಿರುದ್ಧವಾಗಿ ಹೋಗುವಂತಲ್ಲ, ಪರಿಸರಕ್ಕೆ ಮಾರಕವಾಗದಿರೋ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಅವಕಾಶಗಳು ಉಂಟು. ಅದನ್ನು ಇವರು ಯಾರು ಕೇಳ್ತಾ ಇಲ್ಲ. ಇನ್ನೊಂದು ಇದರಲ್ಲಿ ಒಮ್ಮೆಗೆ ಬಂದ್ರು ನಮ್ಮ ಗಣಿ ಇಲಾಖೆ ಮಂತ್ರಿಗಳು ಬಂದು ಬಿಟ್ಟು ಸಮಸ್ಯೆ ಜೋರಿದ್ರೆ ಹಾಗಾದ್ರೆ ನಾವು ಸ್ಯಾಂಡ್ ಮಾಡುವ ಅಂತ ಹೇಳಿದ್ರು ಪೇಪರ್ ಅಲ್ಲಿ. ಸ್ಯಾಂಡ್ ಅದಕ್ಕಾಗುವಾಗ ಅದಕ್ಕೆ ನಾವು DC ಅವರಾಗ ಇಬ್ರಾಹಿಂ ಹತ್ರ ಹೋಗಿದ್ದಾಗ ನೀವು ಸ್ಯಾಂಡ್ ಯೂನಿಟ್ ಹಾಕ್ತೀರಾ, ಹಾಕುದಾದ್ರೆ ನಾನು ಈಗಲೇ ಜಾಗ ಕೊಡ್ತೇನೆ, ಗವರ್ಮೆಂಟ್ ಇದೆಲ್ಲ ಫೆಸಿಲಿಟೀಸ್ ನಾನು ತೆಗೆಸಿಕೊಡ್ತೇನೆ, ನೀವು ಕೂಡಲೇ ಹಾಕಿಬಿಡಿ ಅಂತ. 1 ರಿಂದ 1.5 ಕೋಟಿ ರೂಪಾಯಿ ಖರ್ಚುಂಟು. ಇಲ್ಲಿ ಸ್ಯಾಂಡ್ ಅಂತ ಏನು ಹೇಳಿದ್ರೆ ನಿಮ್ಮ RMC ನಿಮ್ಮ ಡಸ್ಟ್ ಇದುಂಟ, ನಿಮ್ಮ ಇದರಲ್ಲೆಲ್ಲ ಡಸ್ಟ್ ಉಂಟಲ್ಲ, ಯಾವುದು ನಮ್ಮ ಕ್ರಷರ್ ಅಲ್ಲಿ ಡಸ್ಟ್ ಉಂಟು, ಅದನ್ನ ಹಾಕುವಂಥದ್ದು. ತಾಂತ್ರಿಕವಾಗಿ ನಾನು ಒಂದು ಇಂಜಿನಿಯರ್ ಆಗಿ ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸ್ಯಾಂಡ್ ಆ ಗ್ರೇಡಿಂಗ್ ಯಾವ ರೀತಿ ಹೊಯ್ಗೆ ಬರ್ತದೆ ಅದೇ ರೀತಿ ಗ್ರೇಡಿಂಗ್ ಮಾಡುವಂಥದ್ದು. ಅದಕ್ಕೆ ರೇಟ್ ಮಾತ್ರ ನಿಮಗೆ 60 ರೂಪಾಯಿ ಆಗ್ತದೆ, 50 ರಿಂದ 60 ರೂಪಾಯಿ ಮಿನಿಮಮ್ ಬೀಳ್ತದೆ. ಇಷ್ಟೆಲ್ಲ ಇರುವಾಗ ನಾನು ಮತ್ತೆ ಅಂದ್ರೆ ಈಗಲೇ ಆಲ್ರೆಡಿ ಮರಳು ದರ ಎಷ್ಟು ಹೋಗಿದೆ, ಇನ್ನೂ ಅದಕ್ಕೆ ಅದು ಒಂದು ದೊಡ್ಡ ಮಾಫಿಯಾ ಬರ್ತದೆ ಅಲ್ಲಿ. ಅದು ಕೂಡ ಅದು ವೈಜ್ಞಾನಿಕವಾಗಿ ಸಾಧ್ಯ ಇಲ್ಲ. ಮತ್ತೊಬ್ರು ಕರೆಯಲ್ಲಿದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು ಸರ್? ಹೆಸರು ಬೇಡ ಸರ್. ಹೇಳಿ ಸರ್, ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಇಬ್ರು ಬಂದಿದ್ದಾರೆ, ಅವ್ರಿಗೆ ಧನ್ಯವಾದ ಬಂದದಕ್ಕೆ. ಹಲೋ, ಹೇಳಿ. ಇದರಲ್ಲಿ ನೇರವನ್ನೇ ಮಾಡ್ಬೇಕಂತ ಹೇಳಿದ್ರೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಅವರೆಲ್ಲರೂ ಅಕ್ರಮಕ್ಕೂ ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನೊಂದು ಅಭಿಪ್ರಾಯ. ನೀವೊಬ್ಬರನ್ನೇ ಒಬ್ಬರ ಮೇಲೆ ಆಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಇಲ್ಲ ಸರ್, ಇದು ಎಲ್ಲರಿಗೂ ಗೊತ್ತುಂಟು. ಯಾವ ರೀತಿಯ ಪುರಾವೆಗಳಿಲ್ಲದಿದ್ರೆ ಎಲ್ಲ ನಮಗೆ ಸಹ ಗೊತ್ತುಂಟು. ಯಾವ ರೀತಿಯ ಪುರಾವೆಗಳಿಲ್ಲದೆ ನಾವು ಯಾರ ಮೇಲೆ ಆರೋಪ ಮಾಡುವಾಗಿಲ್ಲ. ಇದು ನಾವು ರಾಜಕೀಯ ಇದೆ ನಮ್ಮಲ್ಲಿ ಏನಾಗಿದೆ, ರಾಜಕೀಯ ಇಚ್ಛಾಶಕ್ತಿ ಪ್ರಪ್ರಥಮವಾಗಿಲ್ಲ, ಜನರು ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ನಾವು ನಮ್ಮ ನೀರು ಇಲ್ಲಿ ತನಕ ಬರುವಾಗ ನಮ್ಮ ಎಸ್ಪೆಷಲಿ ಇಲ್ಲಿ ಅವರು ಇಲ್ಲಿ ತನಕ ಇಲ್ಲಿ ಬಿಡಿ, ನೀರು ಇಲ್ಲಿ ತನಕ ಬಂದಾಗ ನಾವು ಸುಮ್ಮನೆ ಕೂತ್ಕೊಳ್ಳಿ, ಇಲ್ಲಿ ಬಂದಾಗ ಮಾತ್ರ ಇದು ಅಂತ ನಾವು ಈಗಾಗಲೇ ನೀವು ಹೇಳಿದ್ರಿ. ಅಂದ್ರೆ ಜಿಲ್ಲಾಧಿಕಾರಿಗಳ ಕೈಯಲ್ಲಿ ಕೂಡ ಇಲ್ಲ ಇದು, ಎಲ್ಲಿವರೆಗೆ ಅಂದ್ರೆ ಮುಖ್ಯಮಂತ್ರಿಗಳು ಬಂದಾಗಲೇ ನೀವು ಅದು ಮನವಿ ಕೊಟ್ಟಿದ್ದೀರಂತ ಅನ್ನುವಂಥದ್ದು. ಅಂದ್ರೆ ಇದು ಎಲ್ಲೋ ಒಂದು ಕಡೆಯಲ್ಲಿ ಇದರ ಬಹಳ ಒಂದು 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 ವರ್ತುಲ ಇದನ್ನು ನಿಯಂತ್ರಿಸುವಂತ ರೀತಿಯಲ್ಲಿ ಆಗ್ತಾ ಇರುವಂತದ್ದೇ. ಸೊ ಯಾರಿಗೂ ಏನು ಮಾಡಲಾಗದ ಪರಿಸ್ಥಿತಿ. ನಿಮ್ಮ ಕೆಲವು ಅಧಿಕಾರಿಗಳ ದುರಹಂಕಾರ ಎಲ್ಲಿ ತನಕ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಮೈಯವರು ಒಲ್ಲವರು ಈಗ ಮಾತಾಡ್ತಾ ಇದ್ರು,
ನಿಮ್ಮ ಸಾಂಪ್ರದಾಯಿಕ ಮರಳುಗಾರಿಕೆ ಇದನ್ನ ಸಂಘಟನೆ ಅಧ್ಯಕ್ಷರು, ಅವರು ಆಗ ಹೇಳಿದ್ದು ಸತ್ಯವೂ ಸುಳ್ಳ ಗೊತ್ತಿಲ್ಲ. ಅವ ಇಲ್ಲಿ ಒಬ್ಬ ಅಧಿಕಾರಿ ಹೋಗುವಾಗ ನಿಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯವರಿಗೆ ನಾನು ಬುದ್ಧಿ ಕಲಿಸದೆ ಬಿಡುದಿಲ್ಲ ನೋಡಿ, ನಾನು ಮೇಲೋಗಿ ನಿಮಗೇನು ಉಪದ್ರ ಮಾಡ್ತೇನೆ ಅಂತ ಹೇಳಿದ. ಇದು ಮಂತ್ರಿಗಳಿದ್ರೆ ಅವರು ಹೇಳಿದ್ರು. ಅವ ಹೇಳಿದನೆಲ್ವ ಅದು ಆಗಿದೆ ಮಾತ್ರ. ಅಷ್ಟು ಅಲ್ಲಿ ಅಧಿಕಾರಿಗಳನ್ನ ನಿಮ್ಮ ಈ IAS ಆಫೀಸರ್ಸ್ ಅವರನ್ನೆಲ್ಲ ನಿಮ್ಮ ತಲೆ ಎತ್ತಿ ಮುಖ ನೋಡಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮಗೆ ರಾಜಕೀಯ ವ್ಯಕ್ತಿಗಳು ಬೇಕಾಗ್ತದೆ. ಇಲ್ಲಿ ರಾಜಕೀಯ ನಮ್ಮ ನಾಯಕರುಗಳ ಬಗ್ಗೆ ನನಗೆ ಅವರ ಇದರ ಬಗ್ಗೆ ನಂಗೆ ಸಂದೇಹ ಇಲ್ಲ. ನನಗೆ ಅಂತ ಹೇಳಿದ್ರೆ ಹೋದಾಗ ಯಾರು ನಿಮಗೆ ಉತ್ಪ್ರೇಕ್ಷೆಯಾಗಿ ಬಿಟ್ಟು ಅಥವಾ ನಿಮ್ಮನ್ನೊಂದು ಕೇರ್ಲೆಸ್ ಆಗಿ ಯಾರು ನಿಮ್ಮನ್ನು ಇದು ಮಾಡಲಿಲ್ಲ. ಜನರಿಗೆ ಬೇಕಾದ ಇಂತಹ ಆಗ್ಬೇಕು ಅಂತ ಹೇಳಿದ್ರೆ, ಆದ್ರೆ ಈ ಕಾನೂನಿನ ಪ್ರಕ್ರಿಯೆ ಸಡಿಲತೆ ಮಾಡಲಿಕ್ಕೆ ಪ್ರಭಾವಿ ವ್ಯಕ್ತಿಗಳಷ್ಟೇ ಕೆಲಸ ಮಾಡಿಕೊಳ್ಳುವಂತದ್ದಾಗಿದೆ. ಖಂಡಿತ. ಆದ್ರೆ ಇಡೀ ಒಂದು ವ್ಯವಸ್ಥೆಗೆ ಈಗ ಎಲ್ರಿಗೂ ಬೇಕಾದಾಗೆ ಮರಳು ಸಿಗೋದಿಲ್ಲ. ಇಲ್ಲಿ ಪ್ರಭಾವ ಇದು ಏನಾಗ್ತದೆ ಹೇಳಿದ್ರೆ, ಈಗ ನಾನೊಂದಿಗೆ ಶಾಸಕ ಅಂತ ಇಟ್ಕೊಳ್ಳಿ, ನೀವು ನನ್ನ ಹತ್ರ ಬರ್ತೀರಿ. ಇದು ನನ್ನ ಒಂದು ಸಣ್ಣ ಅನುಭವ. ಇದು ಬಂದಾಗ ನಾನು ಪ್ರಪ್ರಥಮವಾಗಿ ನೋಡುವಂಥದ್ದು ಯಾರೊಬ್ಬರು ಬಂದು ಬಿಡ್ತಾರೆ, ನೋಡಿ ಇವರು ನಮ್ಮ ಪಕ್ಷದವರು ಆಗಾದ ಕಾರಣ ಹೇಳಿಕೊಳ್ಳಿ, ನಮ್ಮ ಪಕ್ಷದವರಾದ ಕಾರಣ ಅವ್ರು ನೀವು ಸ್ವಲ್ಪ ಕಾನೂನು ಬಾಹಿರ ಮಾಡಿದ್ರೆ ಅದನ್ನು ಮಾಫ್ ಮಾಡಿಬಿಟ್ಟು ಇದಕ್ಕೆ ಏನಾದ್ರು ಮಾಡಿ ಅಂತ ಹೇಳುವಂಥದ್ದು ನನ್ನ ಲೆಕ್ಕ ಪ್ರಕಾರ ಎಲ್ಲ ಪಕ್ಷದಲ್ಲಿ ನಡೀತದೆ. ನೀವು ಇದೆಲ್ಲ ಇದು ಆಚೆ ಸೈಡ್ನವರು ಅಂತ ಹೇಳಿದ ಕೂಡಲೇ ಅಲ್ಲಿ ಸ್ವಲ್ಪ ಹಾಗೆ ಕಾನೂನು ಪ್ರಕಾರ ಮಾಡ್ಬೇಕಂತಲ್ಲ. ಈ ಎಲ್ಲಿಯ ತನಕ ಈ ಭೇದ ಭಾವ ಇರುವಂತ ಮನೋಸ್ಥಿತಿ ನಮ್ಮದು ಉಂಟು ನೋಡಿ, ರಾಜಕೀಯದವರು ಎಲ್ಲಿಯಾರಾಗ್ಲಿ, ಇದು ಭಾರಿ ಕಷ್ಟ ಉಂಟು. ಮತ್ತೆ ಈ ರೀತಿಯ ನಾವು ಪ್ರತಿದಿನ ಅಧಿಕಾರ ಇರ್ತೇವಾ ಇಲ್ವಾ ಅದರ ಬಗ್ಗೆ ನಾವು ಸರ್ಕಸ್ ಮಾಡಿಕೊಂಡು ಯಾವುದೋ ಒಂದು ಉಪಚುನಾವಣೆ ಅಂತ ಹೇಳಿಕೊಂಡು ಇಡೀ ಆಡಳಿತ ಯಂತ್ರ ಅಲ್ಲಿಗೆ ಹೋಗಿ ನಿಮ್ಮ ಸಚಿವರಿಲ್ಲ ಇದೆಲ್ಲ ನನ್ನ ಅನುಭವ. ಅಷ್ಟು ದೊಡ್ಡ ವಿಷಯ ಮಾಡುವಂಥದ್ದು ಏನಿಲ್ಲ ಅದರಲ್ಲಿ. ಸೋಲು ಗೆಲುವು ಸಾಮಾನ್ಯ. ನಾನು ಸಾಮಾನ್ಯ ಮನುಷ್ಯನಾಗಿ ನಾನು ಏನ್ ನೋಡ್ತಾ ಇದ್ದೇನೆ, ಅಲ್ಲಿ ಹೋಗಿಬಿಟ್ಟು ಉಪಚುನಾವಣೆಯಲ್ಲಿ ನಿಮ್ಮ ಎಲ್ಲಾ ರಾಜಕೀಯ ಶಕ್ತಿಗಳು ಅಲ್ಲಿ ಹೋಗಿ ನಿಮ್ಮ ಆಡಳಿತ ಯಂತ್ರ ನೀವು ಏನ್ ಬೇಕಾದ್ರೆ ದುರುಪಯೋಗ ಮಾಡಿಕೊಂಡು ಇಂಥ ಜನಸಾಮಾನ್ಯರ ವಿಷಯಕ್ಕೆ ಇವರು ಯಾವ ರೀತಿ ಕಾಳಜಿ ವಹಿಸಿದ್ರೆ ಅಂತ ಯಾವ ಪಕ್ಷದ ಸರ್ಕಾರ ನಮಗೆ ಅಗತ್ಯ ಇಲ್ಲ ಸರ್. ಮತ್ತೊಬ್ರು ಕರೆಯಲ್ಲಿದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಮಾತಾಡಿ. ಎಲ್ಲಿಂದ? ನಾನು ಮಂಗಳೂರಿಂದ ಅಂತ ಹೇಳಿ. ಸರ್, ನಮ್ಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ಕಟ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ. ಆದ್ರೆ ನಾವು ಕಟ್ಲಿಕ್ಕೆ ಈಗ ಆರಂಭಿಸ್ಲಿಲ್ಲ. ಅಂದ್ರೆ ಮರಳಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ದೊಡ್ಡ ಈಗ ಎಷ್ಟು ಸಮಯದಿಂದ ಕಟ್ಟಬೇಕು ಅಂತ ಇದ್ ಮಾಡಿದ್ರಿ, ಪ್ಲಾನಿಂಗ್ ಹಾಕಿದ್ರಿ? ನಾವೊಂದು 2 ತಿಂಗಳಿಂದ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೇವೆ. ಆದ್ರೆ ಯೂನಿಟ್ 2 ಯೂನಿಟ್ಗೆ 8,000 9,000 ಅಂತ ಹೇಳಿದ್ರು. ಹಾಗೆ ಒಂದು ಲೋಡ್ ಹೀಗೆ ತಂದು ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಪ್ರಾಬ್ಲಮ್. ಕಾನೂನುಬದ್ಧ ದರ ಏನು ಮರಳಿದ್ದು? ಕಾನೂನುಬದ್ಧವಾಗಿ 4,000 ರೂಪಾಯಿ 2 ಯೂನಿಟ್ಗೆ. ಅಂದ್ರೆ ಅದು ಅಷ್ಟು ಇದ್ದಿಲ್ಲ, 3,500 ರೂಪಾಯಿ ಇತ್ತು. ಈಗ ನಿಮಗೆ ಒಂದು ಯೂನಿಟ್ಗೆ 8,000 ಹೇಳ್ತಾರೆ. ಅಲ್ಲ, 40 ರೂಪಾಯಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ 8,500 ನಾವು ತಂದು ಹಾಕಿದ್ದೇವೆ ಒಂದು ಲೋಡ್. ನಂತರ ಅಂದ್ರೆ ನಮ್ಗೆ ಈಗ ಫಸ್ಟಿಗೆ 2 ಲೋಡ್ ಬೇಕಾಗ್ತದೆ ಅದು ಪಂಚಾಂಗಕ್ಕೆ ನಮ್ಗೆ. ಹಾಗೆ ನಾವು ಕೆಲಸ ಸ್ಟಾಪ್ ಮಾಡಿದ್ದೇವೆ. ಇವತ್ತು ಕಾರ್ಪೊರೇಷನ್ ಇಂದ ಫೋನ್ ಮಾಡಿ ಹೇಳಿದ್ರು, ನೀವು ಮನೆ ಕಟ್ಲಿಕ್ಕೆ ಕೆಲಸ ಆರಂಭಿಸ್ತೀರಾ ಇಲ್ವಾ, ಇಲ್ಲ ಅಂದ್ರೆ ನೀವು ಮನೆ ಕಟ್ಟುದಿಲ್ಲ ಅಂತ ಹೇಳಿ ಬರ್ದು ಕೊಡಿ ನಮ್ಗೆ, ನಾವು ಅದನ್ನ ಬ್ಲಾಕ್ ಮಾಡ್ತೇವೆ ನಿಮ್ಮ ಹೆಸರನ್ನ. ಇಲ್ಲದೆ ಅದು ಬ್ಲಾಕ್ ಮಾಡಿದ್ರೆ ಆಮೇಲೆ ನಿಮ್ಗೆ ಯಾವತ್ತು ಮನೆ ಕಟ್ಲಿಕ್ಕೆ ಪರ್ಮಿಷನ್ ಸಿಗುದಿಲ್ಲ ಅಂತೇಳಿ. ನೀವು ಇದಕ್ಕೆ ಅಂತ ಹೇಳ್ತೀರಿ ನೋಡಿ. ಅದೇ ಅವ್ರು ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ದಾರೆ, ನಮ್ಗೆ ತಿಳಿಸ್ಬೇಕು ಅಂತ ಹೇಳಿ. ಇದೇ ಸಮಸ್ಯೆಗೆ ನೋಡಿ, ನೀವು ಸಣ್ಣ ಒಂದು ಮನೆ ಕಟ್ಟಲಿಕ್ಕಾಗಿ ನಿಮಗೆ ಬೇಕಾಗಿರೋದು 1 ಅಥವಾ 2 ಲೋಡು ಹೊಯ್ಗೆ. ನಿಮ್ಮ ಸಮಸ್ಯೆ ನಮಗೆ ಅರ್ಥ ಆಗ್ತದೆ. ನಾವು ಅದೇ ಅಧಿಕಾರಿಗಳಲ್ಲಿ ವಿನಂತಿ ಮಾಡೋದು, ಜಿಲ್ಲಾಧಿಕಾರಿಯವರಲ್ಲಿ ಸಣ್ಣ ಮನೆ ಕಟ್ಟುವವರಿಗೆ ಸ್ವಲ್ಪ ಹೊಯ್ಗೆ ಅಗತ್ಯ ಇರುವವರು ಕೂಡ ಟೆಂಪೋದಲ್ಲಿ ಸಾಗಣೆ ಮಾಡುವ ಕೂಡ ಪೊಲೀಸ್ನವರು ತಡೆ ಹಿಡಿದು ನಿಲ್ಲಿಸಿ ಅದರ ಮೇಲೆ ಹಾಕಬಾರದು. ಒಂದು ಮನೆ ಕಟ್ಟುವುದು ಸ್ವಂತ ಟೆಂಪೋದಲ್ಲಿ. ಆದ್ರೆ ಏನಾಗಿದೆ, ಈ ಕಾಳಸಂತೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಉಂಟು ಈ ಮರಳಿಂದ. ಆ ಮರಳನ್ನ ನಾವು ಅದಕ್ಕೆ ಬೇಕಾಗಿ ಇವತ್ತು ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ನಿಮಗೆ ಈ ಎಲ್ಲ ಇದರ ಮೂಲಕ V4ನ ಮೂಲಕ ನಿಮಗೆ ಮಾಹಿತಿಗಳನ್ನು ಕೊಡುವಂಥದ್ದು, ನೀವು ಎಚ್ಚೆತ್ತುಕೊಳ್ಬೇಕು. ನಾವೆಲ್ಲರ ಅವಶ್ಯಕತೆ ಇದು. ಮನೆ ನಿರ್ಮಾಣ ಮಾಡುವಂಥದ್ದು ಎಲ್ಲ ಕಡೆಗಳಲ್ಲಿ ಅಭಿವೃದ್ಧಿಯ ಒಂದು ಸಂಕೇತ. ಈಗ ಒಂದು ನಿಮಿಷ ಫೋನಲ್ಲೇ ಇರಿ. ಈಗ ನಾನು ಕೇಳುವುದು ಏನಾದ್ರೂ ಅವಕಾಶಗಳಿವೆಯಾ? ಅವಕಾಶ ಏನಂತಲ್ಲ. ಈಗ ಪ್ರಪ್ರಥಮವಾಗಿ ಈಗ ಮರಳು ಸಿಗದೇ ಇರುವಾಗ ನೀವು ಬೇರೆ ಇದರಲ್ಲಿ ಕಪ್ಪು ಇದರಿಂದ ನೀವು ಕಾಳಧನದಿಂದ ಸಂತೆಯನ್ನು ತಗೊಳ್ಳಿ ಅಂತ ಹೇಳುವಂತ ದೊಡ್ಡ ತಪ್ಪಾಗ್ತದೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದೀಗ ಜನಪ್ರತಿನಿಧಿ ಹತ್ರ ಇಂಥ ವಿಷಯವನ್ನು ನೀವು ಹೇಳಬೇಕು. ನೀವು ಅಫಿಷಿಯಲ್ ಆಗಿ ಒಂದು ಲೆಟರ್ ಬರೆದು ಕೊಟ್ಟು ಇದನ್ನು ಹಾಕಿ ಅದರ ಬಗ್ಗೆ ಏನಾದ್ರೂ ಮತ್ತೆ ಸಕಾರಾತ್ಮಕ ಸ್ಪಂದನೆ ಬರದೇ ಇದ್ರೆ ನೀವು ಪ್ರೆಸ್ಸಿಗೆ ಹೋಗಿ.
ಆ ರೀತಿ ಮಾಡ್ಬೇಕಾಗ್ತದೆ. ನಾವು ಸ್ವಲ್ಪ ಹೇಳ್ಬೇಕಾಗ್ತದಮ್ಮ ಇಂಥ ವಿಷಯದಲ್ಲಿ. ಅಲ್ಲ, ನೀವು ಸಂಬಂಧಪಟ್ಟಂತ ಒಂದು ಮೊದಲಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಕಾರ್ಪೊರೇಷನ್ ಅವ್ರು ಯಾರು ಹೇಳಿದ್ರೆ ಅವರಿಗೆ ಫಸ್ಟಿಗೆ ಒಂದು ಲೆಟರ್ ಕೊಡಿ. ಹೊಯ್ಗೆ ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ, ಯಾವ್ದು ಸಮರ್ಪಕವಾಗಿ ಸಿಗ್ತಾ ಇಲ್ಲ, ಕಾಳ ಸಂತೆಯಲ್ಲಿ ತಗೊಳ್ಳಿಕ್ಕೆ ನಮಗೆ ಮನಸ್ಸಿಲ್ಲ, ಅಷ್ಟು ನಮಗೆ ಶಕ್ತಿಯೂ ಇಲ್ಲ. ಹಾಗಾದ ಕಾರಣ ಇದರ ಬಗ್ಗೆ ನೀವು ಸ್ವಲ್ಪ ದಯವಿಟ್ಟು ಗಮನಿಸಿ, ನಮಗೆ ಸ್ವಲ್ಪ ಜಾಸ್ತಿ ಸಮಯ ಕೊಡಬೇಕು ಅಂತ ಹೇಳಿ ಅದರ ಒಂದು ಕಾಪಿ DC-ಗೆ ಕೊಡಿ, ಒಂದು ಕಾಪಿ MLA-ಗೆ ಕೊಡಿ, ಮಿನಿಸ್ಟ್ರಿಗೆ ಕೊಡಿ. ಹೋಗಿ ಅವರ ಕೈಯಲ್ಲೇ ಕೊಟ್ಟು ಬಿಟ್ಟು ಹೇಳಿ. ಎಲ್ಲರೇ ಇಲ್ಲಿದ MLA-ಗಳಾಗ್ಲಿ ಮಿನಿಸ್ಟರ್ ಆಗಲಿ ಇಂಥ ವಿಷಯ ಬಂದಾಗ ಕಿವಿ ಕೊಟ್ಟು ಕೇಳ್ತಾರೆ ಯಾರಾದ್ರಲ್ಲಿ. ಅದರ ಬಟ್ಟಿಗೆ ಹೌದು ಇದು ಮಾಡುದಿಲ್ಲ, ಅದು ಮಾತ್ರ ಖಂಡಿತ ಆ ಸಹಾಯ ಸಿಗ್ಬಹುದು ಅಂತ ಅನಿಸ್ತಾ ಇದೆ ನಮಗೆ. ಹೌದು, ಆದ್ರೆ ನಮ್ಮನ್ನು ಲಾಸ್ಟ್ ಟೈಮ್ ಒಮ್ಮೆ ಕರೆದಿದ್ರು ಕಳೆದ ವಾರ. ಅವಾಗ ಹೋಗಿದ್ದೇವೆ. ಅವ್ರು ಹೇಳಿದ್ರು ನೀವು ನಮ್ಮಲ್ಲಿ ಮಾತಾಡಿದ್ರೆ ಏನೋ ಆಗೋದಿಲ್ಲ, ನಮ್ಗೆ ಮೇಲಿಂದ ಪ್ರೆಷರ್ ಬೀಳ್ತಾ ಉಂಟಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದವ್ರು ಯಾರು? ಅಂದ್ರೆ ಅದು ಕಾರ್ಪೊರೇಷನ್ ಅಲ್ಲಿ. ಅಲ್ಲ ಸರಿ, ನಾನು ಎಂತ ಹೇಳ್ತೇನೆಮ್ಮ, ನೀವಲ್ಲಿ ಒಮ್ಮೆ ಲೆಟರ್ ಕೊಟ್ಟ ನಂತರ ಇದನ್ನು ಸ್ವಲ್ಪ ನಮ್ಮ ಮಾನ್ಯ ಜನಪ್ರತಿನಿಧಿಗಳ ಹತ್ರ ಒಮ್ಮೆ ಹೋಗಿ ಇದನ್ನ ವಿಷಯ ತೆಗಿಬೇಕು ನೀವು. ನಿಮ್ಮಲ್ಲಿಗೆ ಯಾರು MLA ಯಾರು? ನಮ್ಮ ಹತ್ರ ಯಾರು? ಮಂಗಳೂರಲ್ವಾ? ಹೌದು. ಮಂಗಳೂರಲ್ಲಿ ದಕ್ಷಿಣವಾ ಉತ್ತರವಾ ಮೇಡಮ್? ಮನೆಯಲ್ಲಿ ಹೇಳಿ. ನಮ್ದು ಪೂರ್ವ ಆಗಿದ್ರೆ ಮಂಗಳೂರು ನಗರ ದಕ್ಷಿಣ. ವೇದವ್ಯಾಸ ಕಾಮತ್ ಅವರನ್ನ ಭೇಟಿಯಾಗಿ ಖಂಡಿತವಾಗಿ ಸಹಾಯ ಮಾಡ್ತಾರೆ ಈ ವಿಷಯದಲ್ಲಿ. ಸಹಾಯ ಮಾಡ್ತಾರೆ. ಅವರ ಕಾರ್ಯಕ್ಷೇತ್ರದಲ್ಲಿ ಇದ್ರೆ ಖಂಡಿತವಾಗಿ ಸಹಾಯ ಮಾಡ್ತಾರೆ. ಅಲ್ಲಿ ಕಾರ್ಪೊರೇಷನ್ ಅವ್ರದ್ದು ಆಫೀಸ್ ಇದೆ ಮಹಾನಗರ ಪಾಲಿಕೆಯಲ್ಲಿ, ಅಲ್ಲಿ ಹೋಗಿಬಿಟ್ಟು ಅವರಿಗೆ ನೀವು ಈ ಲೆಟರ್ ಅಲ್ಲಿ ಕೊಟ್ಟಾಗ ಒಂದು ಕಾಪಿ ಅವರಿಗೆ ಸಹ ಕೊಡಿ. ಬೇಕಾದ್ರೆ ಒಂದು ಫೋನ್ ಕಾಲ್ ಮಾಡಿದ್ರೆ ಆ ಫೋನ್ ಕಾಲಿಗೆ ಉತ್ತರ ಸಹ ಕೊಡ್ತಾರೆ ಅವರು. ಅದು ಖಂಡಿತ. ಥ್ಯಾಂಕ್ ಯು, ಧನ್ಯವಾದಗಳು ಮಾಹಿತಿಗೆ ಮತ್ತು ಮಾತಿಗೆ. ಬಹುಶಃ ಇಂತಹ ಸಮಸ್ಯೆ ಇದು ಒಂದು ಸಮಸ್ಯೆ ಬಂದಿರುವಂತದ್ದು. ಏನ್ ಮಾಡ್ತಾರೆ ಹೇಳಿ ಇವರು? ನಾವೇ ಅಸಹಾಯಕರಾಗಿ ನಿಂತಾಗ ಏನೋ ಒಂದು ಇವರಿಗೆ ಒಂದು ಬಡವರಿಗೆ ಅಂತ ಕೊಟ್ಟಂತದ್ದು ಹೇಳಿದ್ರೆ ಅವರಿಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಸಮಸ್ಯೆಯಲ್ಲಿದೆ, ಸಿವಿಲ್ ಇಂಜಿನಿಯರ್ಗಳು ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳುವಾಗ ಸಾಮಾನ್ಯ ರಾಜೀವ್ ಗಾಂಧಿ ಮನೆ ಕಟ್ಟುದು ಅಂತ ಅಲ್ಲ. ಅದ್ರಲ್ಲಿ ಇನ್ನೊಂದು ವಿಷಯ ಇತ್ತು. ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ ಇವರು ಡ್ರೆಡ್ಜಿಂಗ್ ಅಲ್ಲಿ ತೆಗೆದ ಹೊಯ್ಗೆಯನ್ನು ಕೊಡುವುದು ಅಂತ ಆಯ್ತು. ಅದರ ನಂತರ ಮತ್ತೊಂದು ಎಲ್ಲಿ ಸೀಸ್ ಮಾಡಿದ ಹೊಯ್ಗೆಯನ್ನು ಕೊಡುದು. ಇವ್ರು ಕೊಡುದು ಯಾವುದಕ್ಕೆ? ಲಾಸ್ಟಿಗೆ ಆಗೋ ಇವ್ರದ್ದು ಯಾರು ಸರ್ಕಾರಿ ಕೆಲಸಗಳು ಏನಾಗ್ತಾ ಉಂಟು ಅದಕ್ಕೆ ಕೊಡುದು. ಅದರ ಬಗ್ಗೆ ಸಹ ನಾವು ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ದೇವೆ. ಈಗ ನಮಗೆ ಇಲ್ಲದ ಸರ್ಕಾರಕ್ಕೆ ಯಾಕೆ? ಸರ್ಕಾರಕ್ಕೆ ಸಹ ಬಿಸಿದಾಗ್ಬಿಡು. ಹಾಗಾದ್ರೆ ನಿಮ್ಮದೇ ಕಾನೂನು, ನಿಮಗೆ ಅದರ ಬಗ್ಗೆ ಯಾವ ಲಗವಿಲ್ಲ, ಜನಸಾಮಾನ್ಯರಲ್ಲ. ಅವರಿಗೆ ಎಲ್ಲಿಂದ ಸಿಗ್ತದೆ ಮರಳು? ಈ ಕೆಲವು ಸೀಸ್ ಮಾಡಿದೆಲ್ಲ ಉಂಟಲ್ಲ, ಲಾಸ್ಟ್ ಆಕ್ಷನ್ ಮಾಡಿಬಿಟ್ಟು ಇವ್ರಿಗೆ ಮಾಡಿಬಿಟ್ಟು ಅವರ ಕಾಂಟ್ರಾಕ್ಟರ್ ಕೊಡುದು, ಇವ್ರಿಗೆ ಕಾಂಟ್ರಾಕ್ಟರ್ ಕೊಡುದು ಅಂತ ಹೇಳಿಕೊಂಡು ಎಲ್ಲ ಸರ್ಕಾರಿ ಕೆಲಸಗಳಿಗೆ ಕೊಡುದು. ಈಗ ಕಾನೂನು ಏನ್ ಸರ್? ದುರುಪಯೋಗ ಆಗದೆ ಇರ್ಲಿಕ್ಕೆ ಕೆಲವು ಇರುವಂತ ಕೆಲವು ವಿಷಯಗಳದರಲ್ಲಿ ಅದೊಂದು ನಿಯಮಾವಳಿಗಳು. ಆದ್ರೆ ಆ ನಿಯಮಾವಳಿಯಲ್ಲಿ ನಾನೇ ಒಳಗೆ ಬರದೆ ಬೇರೆಯವರು ಅನುಭವಿಸ್ಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ಎಲ್ಲಿ ನ್ಯಾಯ ಇದು? ಸೊ ಈಗ ಕೊನೆಯಲ್ಲಿ ಪುರುಷೋತ್ತಮ ಕೊಟ್ಟಾರೆ, ಏನು ಯಾವ ರೀತಿಯಲ್ಲಿ ಮುಂದೆ ಸರ್ಕಾರದ ಮೇಲೋ ಆಡಳಿತದ ಮೇಲೋ ಒತ್ತಡ ಹಾಕುವುದು ಯಾರು ಮಾಡಬೇಕಾಗಿದೆ? ಅದೇ ನಾವು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹೇಗೆ ಅಂತ ಹೇಳಿದ್ರೆ ಪುನಃ ಒಂದ್ಸಲ ಜಿಲ್ಲಾಧಿಕಾರಿ ಅವರನ್ನ ಭೇಟಿಯಾಗಿ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಬೇಕು ಅಂತೇಳಿ. ಅವರು ಸರಿಯಾಗಿ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ನಾವು 26ನೇ ತಾರೀಕು ಅಥವಾ 29ನೇ ತಾರೀಕಿನಾಗೆ ಒಂದು ಬೃಹತ್ ಒಂದು ಪ್ರತಿಭಟನೆಯನ್ನ ಮಂಗಳೂರಲ್ಲಿ ನಾವು ಮಾಡಬೇಕು ಅಂತ ಇದ್ದೇವೆ. ಇದನ್ನ ಗಮನಕ್ಕೆ ತಂದು ಅವರು ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಉಗ್ರವಾದಂಥ ಹೋರಾಟ ನಾವು ಮಾಡ್ತೇವೆ. ಯಾಕೆಂದ್ರೆ ನೋಡಿ, ಜನಸಾಮಾನ್ಯರು ರಾಜೀವ್ ಗಾಂಧಿ ಯೋಜನೆಯಲ್ಲಿ ಆಗಲಿ ಯಾವುದೇ ಒಂದು ಸಣ್ಣ ಮನೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಧಾರಾಳವಾಗಿ ಸಿಗುವಂತ ಮರಳು ಇಲ್ಲಿ ಮಂಗಳೂರಲ್ಲಿ ಇದಕ್ಕೆ ಯಾಕೆ ಈ ರೀತಿಯ ಒಂದು ವ್ಯವಸ್ಥೆ? ಹಾಗಾಗಿ ಇದಕ್ಕೆ ಸರಿಯಾಗಿ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟ ಅದು ಎಲ್ಲ ಸೇರಿದರೆ ಅದರಲ್ಲಿ ಎಲ್ಲರೂ ಯಾರು ಮೊದಲೆಲ್ಲ ಪಾರಂಪರಿಕವಾಗಿ ಈ ದೋಣಿ ಮೂಲಕ ಮರಳನ್ನ ಒಂದು ಅದೇ ಉದ್ಯೋಗವಾಗಿ ಜೀವನ ನಿರ್ವಹಿಸ್ತಿದ್ರೋ ಅವರಿಂದ ಹಿಡಿದು ಟ್ರಕ್ ಈ ಟಿಪ್ಪರ್ ಲಾರಿಯಲ್ಲಿ ಮರಳನ್ನ ಸಾಗಿಸ್ತಿದ್ದವರು ಅವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಎಲ್ಲರ ಹತ್ರ ಮತ್ತೆ ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಒಂದಿಗೆ ಬಿಲ್ಡರ್ಸ್ ಅಸೋಸಿಯೇಷನ್, ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ಇವರೆಲ್ಲ ನಮ್ಮೊಂದಿಗಿದ್ದಾರೆ. ನಾವು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮದಿಗೆ ಏನು ಹೋರಾಟ ಒಟ್ಟಿಗೆ ಮಾಡುವಂಥದ್ದು ನಾವು. ಆದ್ರೆ ಇದರಲ್ಲಿ ಬರೀ ನಮ್ಮ ಈ ಸಿವಿಲ್ ಇಂಜಿನಿಯರ್ಗಳು, ಸಿವಿಲ್ ಕಾಂಟ್ರಾಕ್ಟರ್, ಬಿಲ್ಡರ್ಗಳು ಅಂತ ಹೇಳಿಕೊಂಡು ನಮ್ಮಲ್ಲಿ ಇನ್ನೊಂದಿದೆ. ಬಿಲ್ಡರ್ ಅಂತ ಹೇಳಿದ ಕೂಡಲೇ ಮೋಸ ಮಾಡುವವನೇ ಅಂತ ಹೇಳಿಕೊಂಡು ಅವರ ಪರಿಸ್ಥಿತಿ ಯಾರಿಗೂ ಬೇಡ. ಈಗ ರೇರಾ ಮತ್ತೆ GST ಬಂದ ನಂತರ ಅದು ಇನ್ನೂ ಸಹ ಸರಿಯಾದ ರೀತಿಯಲ್ಲಿ ಅವರಿಗೆ ಚಾನಲೈಸ್ ಇವತ್ತಿಗೆ ಆಗ್ಲಿಲ್ಲ. ರೇರಾ ಇಸ್ ಎ ವೆರಿ ಗುಡ್ ಮೂವ್, GST ಇಸ್ ಎ ವೆರಿ ಗುಡ್ ಮೂವ್. ಆದ್ರೆ ಅದನ್ನು ಒಂದು
ಮೊದಲು ಸ್ವಲ್ಪ ಖಂಡಿತವಾಗಿಯೂ ಕಾಳ ಸ್ವಲ್ಪ ವ್ಯವಹಾರ ಆಗ್ತಾ ಇದ್ದು ನಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಆಗ್ತಾ ಇತ್ತು. ಎಲ್ಲರೂ ಸಹ ಕ್ಯಾಶ್ ಕೇಳುವವರೇ. ನಿಮ್ಮದು ಅನ್ಆಥರೈಸ್ಡ್ ಬಿಸ್ನೆಸ್, ಇಲ್ಲಿಗಲ್ ಬಿಸ್ನೆಸ್ ಅಂತ ಹೇಳುದಿಲ್ಲ, ಆ ಫಾರ್ಮುಲೇಟೆಡ್ ಬಿಸ್ನೆಸ್ ಇಲ್ಲದಿರುವಂತ ಜಾಸ್ತಿ ನಮ್ಮಲ್ಲಿ. ಅಲ್ಲ, ಎಲ್ಲವೂ ಹಾಗೆ, ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಆ ಟೈಪ್ ಅಲ್ಲಿ. ಈಗ ಜಲ್ಲಿ ಅವನಿಗೆ ಹೊಯ್ಗೆ ಅವನಿಗೆ ನೀವು ಕ್ಯಾಶೇ ಕೊಡಬೇಕು. ಈಗ ನಾವು ಚೆಕ್ ಕೊಡ್ತೇವೆ, ಅದು ಪೇಮೆಂಟ್ ಮಾಡ್ತೇವೆ, ಬೇರೆ ಉಪಾಯ ಇಲ್ಲ, ಕಟ್ಟುವಂಥದ್ದು ಕಟ್ಟಬೇಕು ಅಂತ ಹೇಳುವಂಥದ್ದು ಅಂತ. ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಬರೀ ಸಿವಿಲ್ ಇಂಜಿನಿಯರ್ಗಳು, ಸಿವಿಲ್ ಕಾಂಟ್ರಾಕ್ಟರ್ಗಳು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮಾತ್ರ ಅಲ್ಲ, ಪ್ರತಿಯೊಂದು ಸಾಮಾನ್ಯ ಜನರು ಕೂಡ ಇದರ ಬಗ್ಗೆ ಕಾಳಜಿ ವಹಿಸದೆ ಪ್ರತಿಭಟನೆಗೆ ಇಳಿಯದಿದ್ರೆ ಇದು ಸಮಸ್ಯೆ ಇವತ್ತಿಗೆ ನಿಲ್ಲುವುದಿಲ್ಲ. ಯಾಕಂದ್ರೆ ನನ್ನ ಸಮಸ್ಯೆ ಅಲ್ಲ ಅಂತ ಕೂತ್ರೆ ಅದು ನನ್ನ ಸಮಸ್ಯೆ ಅಲ್ಲ, ನಾಳೆ ನಮ್ಮ ಕಾಲ ಬುಡಕ್ಕೆ ಬರ್ತದೆ. ನೇಚರ್ ಯಾವ ರೀತಿ ಉಂಟು ಅಂತ ಹೇಳಿದ್ರೆ ನೋಡಿ, ಈಗ ಕೂರ್ಗಲ್ಲಿ ಅಷ್ಟು ಮಳೆ ಬಂತು, ಈಗ ನೋಡುವಾಗ ಕೂರ್ಗಲ್ಲಿ ನೀರಿಲ್ಲ, ಕೇರಳದಲ್ಲಿ ನೀರಿಲ್ಲ. ಯಾಕೆಂತ ಹೇಳಿದ್ರೆ ನೇಚರ್ ಅನ್ನು ನಾವು ಯಾವತ್ತಿಗೂ ನಾವು ನೈಸರ್ಗಿಕ ಸಂಪತ್ತನ್ನು ಯಾವತ್ತು ನಾವು ಅನ್ಯಾಯ ಮಾಡ್ತೇವೆ, ಅದರ ಫಲ ಅವ್ರು ಮಾಡಿದವರು ಮಾತ್ರ ನಾವು ಅನುಭವಿಸಬೇಕಾಗ್ತದೆ. ಹಾಗಾದ ಕಾರಣ ಜನಸಾಮಾನ್ಯರು ಇಂಥ ನಮ್ಮದು ಪ್ರತಿಭಟನೆ ಇದ್ದಾಗ ಬರಬೇಕು. ಜನರು ಇದರಲ್ಲಿ ಜನಸಾಮಾನ್ಯರು ಕೂಡ ಇದರಲ್ಲಿ ಅವರ ಅವಶ್ಯಕತೆಗಳು ಇಲ್ಲ ಮಾಡದಿದ್ರೆ ಆಗ ಜನಪ್ರತಿನಿಧಿಗಳು ಕೂಡ ಸ್ವಲ್ಪ ಹೆದರುತ್ತಾರೆ. ಎಸ್ ಸರ್, ವಿಜಯ ವಿಷ್ಣುಮಯ್ಯ ಅವರಿಗೂ ಪುರುಷೋತ್ತಮ ಕಟ್ಟಾರೆ ಅವರಿಗೂ ಧನ್ಯವಾದಗಳು ಈ ಒಂದು ಸಂವಾದದಲ್ಲಿ ಬಂದು ಭಾಗವಹಿಸಿ ಮತ್ತು ಮಾಹಿತಿ ನೀಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಮರಳು ಅಭಾವಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರತಿಭಟನೆ ಹೋರಾಟ ಒಂದೇ ದಾರಿ ಅಂತ ಆಗಿಬಿಟ್ಟಿದೆ. ಯಾಕಂದ್ರೆ ಆಗಸ್ಟ್ 15ರಿಂದ ಅವಕಾಶ ನೀಡಬೇಕಾಗಿತ್ತು, ಇನ್ನೂ ಕೂಡ ಅವಕಾಶ ನೀಡಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮನವಿ ಕೊಡೋದು, ಅದು ಇದು ಒತ್ತಾಯ ಮಾಡೋದು ಎಲ್ಲವೂ ಆಗಿದೆ, ಹೋರಾಟವೂ ಕೂಡ ಆಗಿದೆ. ಇನ್ನು ಯಾವ ಮಟ್ಟಿನ ಹೋರಾಟ ಆಗಬೇಕು ಗೊತ್ತಿಲ್ಲ. ಆದರೆ ಇದರಲ್ಲಿ ಈಗಾಗಲೇ ಅವರು ಹೇಳಿದ ಹಾಗೆ ಕೇವಲ ಇಂಜಿನಿಯರ್ಗಳು ಅಥವಾ ಕಾಂಟ್ರಾಕ್ಟರ್ದಾರಗಳು ಇವರಷ್ಟೇ ಸೇರಿಕೊಂಡು ಹೋರಾಟ ಮಾಡುವಂಥದ್ದಲ್ಲ, ಎಲ್ಲಾ ಜನರು ಸೇರಬೇಕನ್ನೋಂಥ ಅವಶ್ಯಕತೆ ಇದೆ. ಯಾಕಂದ್ರೆ ಇದರ ಹಿಂದಿರುವಂತ ಒಂದು ಹುನ್ನಾರ ಇದೆಯಲ್ಲ, ಇದು ಬಹುಶಃ ನಾನೀಗ ಮನೆ ಕಟ್ತಾ ಇಲ್ಲ, ಇದು ನನ್ನ ಸಮಸ್ಯೆ ಅಲ್ಲ ಅಂತ ಅಂದ್ರೂ ಒಂದು ದಿನ ನನಗೂ ಇದು ಸಮಸ್ಯೆಯಾಗಿ ಬರ್ತದೆ. ಅಥವಾ ನನ್ನ ಸರೌಂಡಿಂಗ್ ನಲ್ಲಿ ನಾನೆಲ್ಲೋ ಯಾವುದೋ ಒಂದು ಉದ್ಯಮವನ್ನು ಆಶ್ರಯಿಸಿಕೊಂಡು ಬದುಕ್ತಾ ಇರುವವನೋ ಅಥವಾ ಅದರಲ್ಲಿ ದುಡಿತಾ ಇರೋನು ಅಂದಾಗ ಅದು ನನಗೂ ಕೂಡ ಬಂದು ತಾಗ್ತದೆ ಅಂತ ಅನ್ನುವಂಥದ್ದು. ಹಾಗಾಗಿ ಎಲ್ಲಾ ಜನರು ಇಂಥ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಬಹಳ ಮುಖ್ಯವಾಗಿ ಇದರ ಹಿಂದಿರುವಂತಹ ಹುನ್ನಾರಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದಂತ ಅವಶ್ಯಕತೆ ಕೂಡ ಇದೆ. ಅದರ ವಿರುದ್ಧ ಹೋರಾಟ ಆಗಬೇಕಾಗಿದೆ. ಸೊ ಅದರ ವಿರುದ್ಧ ಹೋರಾಟ ಆದರೆ ಮಾತ್ರ ಮೂಲೋತ್ಪಾಟನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಜನರ ಒಗ್ಗಟ್ಟು ಮತ್ತು ಹೋರಾಟ ಅಗತ್ಯ ಅಂತ ಅನ್ನುವಂಥದ್ದು ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತು. ನೋಡ್ತಾ ಇರಿ 4 ನ್ಯೂಸ್. ನಮಸ್ಕಾರ.